ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಮಾತ್ರ ಅಲ್ಲ, ಇಡೀ ನಮ್ಮ ಕರಾವಳಿ ಭಾಗ ಜೊತೆಗೆ ನಾಡಿನ ಜನತೆಯು ಕೂಡ ಚರ್ಚೆ ಮಾಡ್ತಾ ಇರುವಂಥದ್ದು, ಜೊತೆಗೆ ಮಾತನಾಡ್ತಿರುವಂಥದ್ದು. ಯಾಕಂದರೆ ಬಹಳಷ್ಟು ಸೆಕೆಯಿಂದ ಬೇಸತ್ತಿದ್ದಂತಹ ಜನತೆಗೆ ಮಳೆಗಾಲ ಬೇಕಾಗಿತ್ತು. ಜೊತೆಗೆ ಮಳೆ ನೀರಿನ ತಂಪು ನಮ್ಮ ಭೂಮಿಗೆ ಜೊತೆಗೆ ನಮಗೆ ಅತ್ಯವಶ್ಯಕವಾಗಿ ಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಾರ್ಥನೆಯನ್ನು ಕೂಡ ಮಾಡಿದ್ವಿ. ಆದರೆ ಈಗ ನಿತ್ಯ ನಿರಂತರವಾಗಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆ, ಆ ಮಳೆಯಿಂದಾಗಿ ಜನಜೀವನ ಆತಂಕಕ್ಕೀಡು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿತ್ಯ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ವರ್ಣಾರ್ಭಟ ಎಲ್ಲಿ ತನಕ ಇದೆ ಅಂತ ಬಂದಾಗ ನಮ್ಮ ನಗರ ಪ್ರದೇಶ, ಅದರಲ್ಲೂ ಕೂಡ ನಗರ ಪ್ರದೇಶ, ಇಲ್ಲಿ ಕೃತಕ ನೆರೆ ಉಂಟಾಗಿ ಬಹಳಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ನಗರ ಪ್ರದೇಶ ಎಲ್ಲಿ ವಾಹನಗಳು ಹೋಗಬೇಕಾಗಿತ್ತು, ಕಾರುಗಳು, ದ್ವಿಚಕ್ರ ವಾಹನಗಳು ಹೋಗಬೇಕಾಗಿತ್ತು, ಆ ಪ್ರದೇಶಗಳಲ್ಲಿ ಈಗ ದೋಣಿಯ ಮೂಲಕ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಇದು ನಗರ ಪ್ರದೇಶ ಆದರೆ ಅದರಲ್ಲೂ ಕೂಡ ಮೇನ್ ಸಿಟಿ ಅಂದರೆ ಹೃದಯ ಭಾಗ, ಇಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಅಲ್ಲಿ ವಾಹನಗಳು ಹೋಗೋದಕ್ಕಿಂತ ಜಾಸ್ತಿಯಾಗಿ ದೋಣಿಯ ಮೂಲಕ ಹೋಗುವಂಥ ಪರಿಸ್ಥಿತಿ. ಇವೆಲ್ಲದರ ಜೊತೆಗೆ ತಗ್ಗು ಪ್ರದೇಶ ಅಂತ ಬಂದಾಗ ಅಲ್ಲಿ ಹೇಳಲಿಕ್ಕೆ ಮಾತುಗಳೇ ಬರಲ್ಲ, ಅಂತಹ ಪರಿಸ್ಥಿತಿ ಇದೆ. ಈಗ ತಗ್ಗು ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನೊಂದು ಕಡೆ ಕೃಷಿ ಭೂಮಿ, ಅದು ಕೂಡ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ಇವೆಲ್ಲದರ ಜೊತೆಗೆ ಮಳೆಯ ಅವಸ್ಥೆಯಿಂದ, ಮಳೆಯ ಅವಾಂತರದಿಂದ ಮನೆಯೊಳಗೆ ಎಲ್ಲ ನೀರು ಹೋಗಿ ಬಹಳಷ್ಟು ಸಂಕಷ್ಟ ಪಡುವಂಥ ಪರಿಸ್ಥಿತಿ ಬಹಳಷ್ಟು ಜನರು ಅನುಭವಿಸ್ತಾ ಇದ್ದಾರೆ. ಕರಾವಳಿ ಭಾಗದ ಜನತೆ ಅಕ್ಷರಶಃ ಈ ಬಾರಿಯ ಮಳೆಯಿಂದ ಕಂಗಾಲಾಗಿದ್ದಾರೆ. ಇದೆಲ್ಲವೂ ಕೂಡ ನೋಡಿದಾಗ ಈ ಬಾರಿ ಮಳೆ ಅಂತಲ್ಲ, ಈ ಹಿಂದೂ ಕೂಡ ಇದಕ್ಕಿಂತ ಜೋರಾಗಿ ಮಳೆ ಬರ್ತಾ ಇತ್ತು. ಆದರೆ ಯಾಕೆ ಹೀಗಾಗಿದೆ ಅಂತ ಬಂದಾಗ ಅದೇ ದೊಡ್ಡ ಪ್ರಶ್ನೆ. ಅದೇನೇ ಇರಲಿ, ಮಾತಾಡೋಣ ಎಲ್ಲ ವಿಚಾರದ ಬಗ್ಗೆ. ಇವೆಲ್ಲದರ ಜೊತೆಗೆ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ, ಜೊತೆಗೆ ಉಡುಪಿ, ಜೊತೆಗೆ ಕುಂದಾಪುರ, ಹೀಗೆ ಕರಾವಳಿ ಭಾಗದಲ್ಲಿ ಈ ಮಳೆಯಿಂದ ಎಲ್ಲೆಲ್ಲಿ ಏನೇನಾಗಿದೆ, ಏನೆಲ್ಲ ಅವಾಂತರ ಆಗಿದೆ, ಈ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ಇವತ್ತಿನ ವಿಶೇಷ ಬುಲೆಟಿನನ್ನು ಕೊಡ್ತಾ ಹೋಗ್ತೀನಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ಕರಾವಳಿಯಲ್ಲಿ ವರ್ಣಾರ್ಭಟ ಹಾಗಿದ್ದಾಗ ರೆಡ್ ಅಲರ್ಟ್ ಇದೆ ಕರಾವಳಿಯಲ್ಲಿ. ಇವೆಲ್ಲದರ ಜೊತೆಗೆ ರಜೆಯನ್ನು ಘೋಷಿಸಲಾಗಿದೆ. ಇವತ್ತಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿ, ಉಡುಪಿಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಬಂದು ಸದ್ಯ ಆತಂಕ ಇದೆ. ಯಾಕಂತ ಬಂದಾಗ ಇಂತಹ ಪರಿಸ್ಥಿತಿಗಳಲ್ಲಿ ಪುಟ್ಟ ಮಕ್ಕಳಿಗೆ ಶಾಲೆಗಳಿಗೆ ಹೋಗ್ಲಿಕ್ಕಾಗಲ್ಲ, ಕಾಲೇಜುಗಳಿಗೆ ಹೋಗ್ಲಿಕ್ಕಾಗಲ್ಲ ಅನ್ನುವಂಥದ್ದು PU ತನಕ. ಇವೆಲ್ಲದರ ಜೊತೆಗೆ ಜನಜೀವನ ಮಾತ್ರ ಅಸ್ತವ್ಯಸ್ತವಾಗಿದೆ, ಸಂಪೂರ್ಣವಾಗಿ ಸಂಕಷ್ಟದಲ್ಲಿದ್ದಾರೆ. ಒಂದು ವೇಳೆ ಇಂತಹ ಮಳೆಯ ಪರಿಸ್ಥಿತಿಯಲ್ಲಿ ನಾವುಗಳು ಮನೆಯಲ್ಲಿ ಸೇಫ್ ಆಗಿದ್ದೀವಿ ಅಂತ ಬಂದಾಗ ಇನ್ನು ಕೆಲವರು ಮನೆಯಿಂದ ಹೊರಗುಳಿದು ಬೇರೆ ಕಡೆ ಸ್ಥಳಾಂತರಗೊಂಡು ಅಲ್ಲಿ ಬಹಳಷ್ಟು ಸಂಕಷ್ಟದಿಂದ ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲವೂ ಏನು ಅಂತ ಬಂದಾಗ ನಾವುಗಳು ಮಾಡಿರುವಂತಹ ಸ್ವಾರ್ಥ ಅಲ್ಲದೆ ಬೇರೆ ಏನಲ್ಲ ಅನ್ನುವಂಥದ್ದು ಸತ್ಯವಾಗಿರುವಂಥ ವಿಚಾರ. ನಗರೀಕರಣ ಅನ್ನುವಂತಹ ವಿಚಾರದಲ್ಲಿ, ನಗರೀಕರಣ ಅನ್ನುವಂತಹ ವರ್ಡನ್ನು ಬಳಕೆ ಮಾಡಿಕೊಂಡು, ಡೆವಲಪ್ಮೆಂಟ್ ಅನ್ನುವಂತಹ ವರ್ಡನ್ನು ಬಳಕೆ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಿದ್ದು. ಆದರೆ ಪ್ರತಿ ಬಾರಿಯೂ ಕೂಡ ಈ ಡೆವಲಪ್ಮೆಂಟಿಂದ ಮನುಷ್ಯ ಈ ರೀತಿ ಮಳೆಗಾಲದಲ್ಲಿ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಹಾರ್ಟ್ ಆಫ್ ದಿ ನಮ್ಮ ಮಂಗಳೂರಿನ ಸಿಟಿ ಲಿಮಿಟ್ಸಲ್ಲಿ ಇಂತಹ ಪರಿಸ್ಥಿತಿ ಇದೆಯಲ್ವಾ, ನೋಡಲಿಕ್ಕೆ ಬಹಳಷ್ಟು ಬೇಸರ ಆಗುತ್ತೆ. ಅಂತಹ ಕಾಮಗಾರಿ ಎಲ್ಲ ನಿರ್ಮಾಣ ಆಗಿತ್ತು. ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ರಾಜಕಾಲುವೆ ಸರಿಯಾಗಿಲ್ಲ. ಇದೆಲ್ಲವೂ ಕೂಡ ಈ ಕೃತಕ ನೆರೆ ಸೃಷ್ಟಿಯಾಗುವುದಕ್ಕೆ ಪ್ರಮುಖವಾಗಿರುವಂತಹ ಕಾರಣ. ಇವೆಲ್ಲದರ ಜೊತೆಗೆ ಉಡುಪಿಯಲ್ಲಿ ಅಲ್ಲಿ ನಾನು ಆಗಲೇ ಹೇಳಿದಾಗೆ ವಾಹನಗಳಂತಲ್ಲ, ಪೋರ್ಟ್ಗಳಿಂದಲೇ ಹೋಗಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೇರವಾಗಿ ನಾನು ಉಡುಪಿಯಿಂದ ಮತ್ತೆ ನಾನು ಮಂಗಳೂರಿಗೆ ಬರ್ತೀನಿ. ಉಡುಪಿಯಲ್ಲಿ ಎಲ್ಲೆಲ್ಲ ಏನೇನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಹೇಗೆ ಶಾಲೆ ಬಳ್ಳಿ ಸಿಕ್ಕೋದು ಕಾಲಿಗೆ ಆಚೆ ಹೇಳಿ ಈಚೆಗೆ ಗುಡಿ ಈಚೆಗೆ ಗಾಡಿ ಹೊತ್ತು ಅದೇ ರೀತಿ ನಮ್ಮ ಗಾಡಿಗೆ ರಾತ್ರಿಯಿಂದಾನೇ ಮಳೆ ಸ್ಟಾರ್ಟ್ ಆಯ್ತು. ಆದ್ರೆ ನಾವು ಬೆಳಿಗ್ಗೆ ಹೋದ ಟೈಮಿಗೆ ಅಮ್ಮ ಮತ್ತೆ ಅಜ್ಜಿ ಎಲ್ಲ ಕೂಗ್ತಿದ್ದೆ ಮಳೆ ನದಿ ಬಂತಂತ. ನಾವು ಬೆಳಿಗ್ಗೆ ಎದ್ದು ಬಂದು ನೋಡ್ತೀವಿ ಫುಲ್ ಇಡೀ ಊರೇ ಮುಳುಗಿತ್ತು. ಬಟ್ ನಮಗೆ ಕಾಲೇಜ್ ವ್ಯವಸ್ಥೆ ಇಲ್ಲ. ಬಟ್ ಇವರು ಕಾರ್ಯಾಚರಣೆಯಿಂದ ನಮ್ಗೆ ಯಶಸ್ವಿಯಾಗಿ ರೋಡ್ ಹಾಕಿದ್ದಾರೆ. ಎಕ್ಸಾಮ್ ಬರ್ಕೊಳ್ಳೆ
ಹೇಗೆ ಶಾಲೆ 에 수다. 수다. 야 올려. ಬಳ್ಳಿ ಸಿಕ್ಕೋದು ಕಾಲಿಗೆ ಆಚೆ ಹೇಳಿ ಈಚೆಗೆ ಗುಡಿ ಈಚೆಗೆ. ಇದು ಸದ್ಯ ಉಡುಪಿಯ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ನೋಡಿ. ಅಲ್ಲಿ ಬೋಟ್ ಮುಖಾಂತರ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಕೃಷಿ ಭೂಮಿ ಇದೆಯಲ್ವ, ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಸ್ತೆ ಯಾವುದು ಅಥವಾ ನಡೆದುಕೊಂಡು ಹೋಗುವಂತಹ ಪರಿಸರ ಯಾವುದು ಅಥವಾ ನದಿ ಇದು ಅನ್ನುವಂತಹ ಪ್ರಶ್ನೆ, ಅಂತಹ ಪರಿಸ್ಥಿತಿಯಲ್ಲಿ ಉಡುಪಿ ಜಿಲ್ಲೆಯ ಜನರಿದ್ದಾರೆ. ಯಾಕಂದರೆ ಆ ರೀತಿ ಅಲ್ಲಿ ಕೋಟ ಆಗಿರ್ಬೋದು, ಗಿಡಿಯಾರ ಆಗಿರ್ಬೋದು, ಹೀಗೆ ಭಾಳಷ್ಟು ಕಡೆಗಳಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ಕೃಷಿ ಭೂಮಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನಮ್ಮ ಜೊತೆ ಉಡುಪಿ ಪ್ರತಿನಿಧಿ ಪ್ರಮೋದ್ ಅವರಿದ್ದಾರೆ. ಪ್ರಮೋದ್ ಅವರು ನಮಸ್ತೆ. ನಮಸ್ತೆ ನಿತಿನ್. ಸದ್ಯದ ಪರಿಸ್ಥಿತಿ ಕರಾವಳಿ ಭಾಗ, ಉಡುಪಿ ಮಾತ್ರ ಅಲ್ಲ, ಇಡೀ ಸಂಪೂರ್ಣವಾಗಿ ಕರಾವಳಿ ಭಾಗದಲ್ಲೇ ಈ ವರುಣಾರ್ಭಟ ಬಹಳಷ್ಟು ಸಮಸ್ಯೆಗಳನ್ನು ತಂದೊಡ್ಡಿದೆ ಜನರಿಗೆ. ಪ್ರತಿ ವರ್ಷ ಬರುತ್ತೆ, ಆದರೆ ಈ ಬಾರಿ ಮತ್ತಷ್ಟು ಜೋರಾಗಿದೆ ಅನ್ನೋಂಥ ಜನರ ಮಾತು. ಆದರೆ ಜೋರಾಗಿದೆ ಅನ್ನೋಂಥದ್ದೇನಿಲ್ಲ, ಮಳೆಯ ಪ್ರಮಾಣ ಅಷ್ಟೇ ಇದೆ. ಆದರೆ ಮನುಷ್ಯ ಮಾಡ್ತಾ ಇರುವಂಥ ಸ್ವಾರ್ಥದಿಂದ ಈ ರೀತಿ ಪ್ರಕೃತಿಯಲ್ಲಿ ಈ ರೀತಿಯ ಕೃತಕ ನೆರೆ ಸೃಷ್ಟಿ ಆಗ್ತಾ ಇದೆ. ಅದರಲ್ಲೂ ಕೂಡ ಸದ್ಯದ ಪರಿಸ್ಥಿತಿ ಉಡುಪಿ ಯಾವ ರೀತಿ ಇದೆ ಪ್ರಮೋದ್ ಅವರೇ? ನಿತಿನ್, ಖಂಡಿತವಾಗಿಯೂ ಉಡುಪಿ ಜಿಲ್ಲಾದ್ಯಂತ ಇವತ್ತು ಏನು ಸತತ ಒಂದು ವಾರದಿಂದ ಸುರಿಯುವ ಮಳೆಯಿಂದ ಸಾಕಷ್ಟು ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು. ಈಗ ನದಿ ತೀರ ಅಂತ ಹೇಳಿದ್ರೆ ಪಾಪನಾಶಿನಿ ಇರ್ಬೋದು, ಸ್ವರ್ಣ ಇರ್ಬೋದು, ಈ ಭಾಗದಲ್ಲಿ ಹರಿಯುವಂತಹ ಎಲ್ಲಾ ನದಿಗಳು ಕೂಡ ಉಕ್ಕಿ ಹರಿಯುವುದರಿಂದ ಏನು ನದಿ ತೀರದ ಜನರಿಗೆ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸಮುದ್ರದ ಅಬ್ಬರ ಕೂಡ ಜಾಸ್ತಿ ಆಗಿರುವುದರಿಂದ ಒಂದು ಕಡೆ ಪ್ರವಾಸಿಗರು ಈ ಭಾಗಕ್ಕೆ ಬರ್ಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ಮೀನುಗಾರರು ಕೂಡ ಯಾವುದೇ ಒಂದು ಮೀನುಗಾರಿಕೆಗೆ ಸಮುದ್ರಕ್ಕೆ ಇಳಿಬಾರ್ದೆಂಬ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಕೃಷಿ ಭಾಗಶಃ ಎಲ್ಲಾ ಕೃಷಿಗೆ ಹಾನಿಯಾಗಿದೆ. ಏನು ಈ ಒಂದು ಭಾಗದಲ್ಲಿ ಸುರಿಯುವಂತಹ ಸತತ ಮಳೆಯಿಂದಾಗಿ ಸಾಕಷ್ಟು ಕೃಷಿಕರೊಂದಿಗೆ ಮೀನುಗಾರರು ಕೂಡ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ತಗ್ಗು ಪ್ರದೇಶದಲ್ಲಿ ಈಗಾಗಲೇ ಜಲಾವೃತವಾಗಿದ್ದು ಆ ಭಾಗದಲ್ಲಿ ಕೂಡ ಏನು ಸ್ಥಳೀಯ ತಾಲೂಕಿನ ತಹಶೀಲ್ದಾರ್ಗಳಿಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿರುವಂತಹ ಜನರನ್ನು ಇನ್ನು ರಾತ್ರಿ ಹೊತ್ತು ಹೆಚ್ಚು ಮಳೆ ಬಂದ್ರೆ ನದಿಯ ಎಲ್ಲ ನೀರುಗಳು ಇನ್ನೂ ಕೂಡ ಉಕ್ಕಿ ಹರಿಯುವುದರಿಂದ ಅವರನ್ನು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಬೇಕೆಂಬ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುತ್ತದೆ. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಇವತ್ತು ಎಲ್ಲ ಕಡೆ ಕೃತಕ ನೆರೆ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಈಗಾಗಲೇ ತಾವು ಹೇಳಿದಾಗೆ ಏನು ಜನರು ತಮ್ಮ ಗದ್ದೆಗಳಿಗೆಲ್ಲ ಮಣ್ಣು ಹಾಕಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಅದೇ ಬೃಹತ್ ಕಟ್ಟಡ ನಿರ್ಮಾಣ ಆಗಿರುವುದರಿಂದ ಈ ಭಾಗದಲ್ಲಿ ಸರಿಯಾದ ನೀರು ಹರಿದುಕೊಂಡು ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ನಿತಿನ್. ಇದರಿಂದ ಈಗಾಗಲೇ ಉಡುಪಿಯ ನಗರಸಭೆಯನ್ನು ಕಾಲುವೆಗಳನ್ನು ಏನು ತೋಡುಗಳ ಕಸ ಸ್ವಚ್ಛತೆ ಮಾಡಿ ಆ ಭಾಗದಲ್ಲಿ ಸುರಕ್ಷಿತವಾಗಿ ನೀರು ಹರಿಯುವ ರೀತಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಕೆಲವೊಂದು ಕಡೆ ಏನು ಕೃತಕ ನೆರೆಯಾಗಿ ಜನರಿಗೆ ತೊಂದರೆ ಆಗ್ತದೆ. ಅದೇ ರೀತಿಯಲ್ಲಿ ವಾಹನ ಸವಾರರಿಗೂ ಕೂಡ ತೊಂದರೆ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಇದೆಲ್ಲವೂ ಕೂಡ ಮನುಷ್ಯ ಮಾಡಿದಂತಹ ಒಂದು ಸ್ವಾರ್ಥದಿಂದ ಈ ರೀತಿ ಕೃತಕ ನೆರೆ ಸೃಷ್ಟಿ ಆಗ್ತಾ ಇದೆ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಮತ್ತೆ ತಾವು ಮೆನ್ಷನ್ ಮಾಡಿದ ವಿಚಾರವೂ ಕೂಡ ಹೌದು. ಯಾಕಂದ್ರೆ ಇಲ್ಲಿ ಮಂಗಳೂರಲ್ಲೂ ಕೂಡ ಕೃತಕ ನೆರೆ ಸೃಷ್ಟಿ ಆಗಿರುವಂಥದ್ದು. ಗದ್ದೆಗಳನ್ನ ಫಿಲ್ ಮಾಡಿ ಅಲ್ಲಿ ಲೇಔಟ್ ಅನ್ನುವಂತಹ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಜಾರಿ ಮಾಡಿದ್ದಾರೆ. ಆ ಲೇಔಟ್ಗಳು ಈ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಅಂದ್ರೆ ಆ ಗದ್ದೆಗಳಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂಥದ್ದು, ನೀರು ಹರಿದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ದಟ್ಸ್ ವೈ ಈ ರೀತಿಯ ನದಿಯ ವಾತಾವರಣ ಸೃಷ್ಟಿ ಆಗ್ತಾ ಇರುವಂತದ್ದು. ಅಲ್ಲಿ ಬಹಳಷ್ಟು ನಿತಿನ್, ಮತ್ತೊಂದು ನಾವು ಗಮನಿಸಬೇಕೇನಂತ ಹೇಳಿದ್ರೆ ಈ ನದಿ ತೀರದಲ್ಲಿ ರಿಸಾರ್ಟ್ ನಿರ್ಮಾಣ ಆಗುವಂತದ್ದು. ಯಾಕಂತ ಹೇಳಿದ್ರೆ ನದಿಯ ತೀರದಲ್ಲಿರುವಂತಹ ಏನು ಗದ್ದೆಗಳಿರ್ಬೋದು ಅದಕ್ಕೆ ಮಣ್ಣುಗಳನ್ನೆಲ್ಲ ಹಾಕಿ ರಿಸಾರ್ಟ್ ನಿರ್ಮಾಣ ಆಗ್ತದೆ. ಆದ್ರೆ ಈ ಮುಂಚೆ ಸರಾಸರಿ ನೀರು ಹರಿದುಕೊಂಡು ನದಿಯ ಮೂಲಕ ಸಮುದ್ರ ಸೇರ್ಬೇಕಾಗಿತ್ತು. ಆದ್ರೆ ಒಂದು ಕಡೆ ನೀರಿನ ಎಲ್ಲ ಹರಿಲಿಕ್ಕೆ ಏನು
ಜಾಗ ಇಲ್ಲದ ಕಾರಣ ಇಂತಹ ಕೃತಕ ನೆರೆಯಿಂದಾಗಿ ಸಾಕಷ್ಟು ಜನರು ಕೂಡ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಅಂದ್ರೆ ಈ ಒಂದು ಭಾಗದಲ್ಲಿ ಹೆಚ್ಚಿನ ನದಿ ತೀರವನ್ನೆಲ್ಲ ಈಗ ಜನರಿಗೆ ಏನು ತಮ್ಮ ಸ್ವಾರ್ಥಕ್ಕಾಗಿ ಏನು ರಿಸಾರ್ಟ್ ಗಳನ್ನು ನಿರ್ಮಾಣ ಮಾಡುವಂತದ್ದು ಇರ್ಬೋದು, ಇನ್ನಿತರ ಕಟ್ಟಡಗಳನ್ನು ನಿರ್ಮಾಣ ಮಾಡುವಾಗ ಏನು ಇಂತಹ ಹರಿಯುವ ನೀರುಗಳಿಗೆಲ್ಲ ತಡೆ ಒಡ್ಡಿದ್ದಾರೆ. ಇದನ್ನು ಸಾಕಷ್ಟು ಜನರು ತೊಂದರೆಯನ್ನು ಈಗ ಅನುಭವಿಸ್ತಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಬಹಳಷ್ಟು ಹಾನಿಗೊಳಗಾಗಿರುವಂತದ್ದು, ಜೊತೆಗೆ ನೀರಿನಿಂದ ಆವೃತವಾಗಿರುವಂತಹ ಸ್ಥಳ ಯಾವುದು ಪ್ರಮೋದ್ ಅವರೇ ಅಲ್ಲಿ ಉಡುಪಿಯಲ್ಲಿ? ಯಾಕಂದ್ರೆ ತಾವು ನೋಡ್ತಾ ಇದ್ವಿ ದೃಶ್ಯಾವಳಿ. ನಾವು ಈಗ ಗಮನಿಸಬೇಕಂತ ಹೇಳಿದ್ರೆ ಈ ಬೈಂದೂರು ಭಾಗದಲ್ಲಿ ಹೆಚ್ಚಿನ ಅಂದ್ರೆ ಆ ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿರೋದ್ರಿಂದ ಅಲ್ಲಿ ಎಲ್ಲ ತಗ್ಗು ಪ್ರದೇಶದಲ್ಲಿ ನೀರು ಆವರಿಸಿದ್ದು ಜನರು ಸಾಕಷ್ಟು ತೊಂದರೆಯನ್ನು ಆ ಭಾಗದಲ್ಲಿ ಅಂದ್ರೆ ನಾವು ಈಗ ಗಮನಿಸಬೇಕು. ಕುಂದಾಪುರ ಇರ್ಬೋದು, ಹೆಬ್ರಿ ಇರ್ಬೋದು, ಕಾರ್ಕಳ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯ ನೀರು ಹರಿದುಕೊಂಡು ಬರುವುದರಿಂದ ಈ ನದಿಯ ನೀರು ಉಕ್ಕಿ ಹರಿತದೆ. ಇದರಿಂದ ಏನು ನದಿ ತೀರ ಇರ್ಬೋದು, ಇನ್ನಿತರ ಭಾಗಗಳಲ್ಲಿ ಹೆಚ್ಚಿನ ನೆರೆಯಾಗಿದೆ ಅಂತ ಹೇಳ್ಬೋದು ನಿತಿನ್. ಜೊತೆಗೆ ಅಲ್ಲಿ ಬೋಟ್ ಮುಖಾಂತರ ಹೋಗುವಂತದ್ದು, ರೆಸ್ಕ್ಯೂ ಮಾಡುವಂತದ್ದು ಕಾಣ್ತಾ ಇದೆ. ಅದು ಯಾವ ಭಾಗದಲ್ಲಿ ಆಗಿರುವಂತದ್ದು? ಬೈಂದೂರು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಏನು ಮಳೆ ಆಗಿರೋದ್ರಿಂದ ಆ ಭಾಗದ ಹೆಚ್ಚಿನ ಕೆಲವೊಂದು ನದಿ ತೀರ ಇರ್ಬೋದು, ಇನ್ನಿತರ ಭಾಗದ ಜನರನ್ನು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸುವಂತ ಅಲ್ಲಿಯ ಏನು ಶಾಸಕರು ಈಗಾಗಲೇ ಅಲ್ಲಿ ಗಂಜಿ ಕೇಂದ್ರಗಳನ್ನು ತೆರೆಯಲಿಕ್ಕೆ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಯಾವ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೆರೆಯಾಗಿದೆ ಅಂತಹ ಜಾಗದಲ್ಲಿರುವಂತಹ ಜನರನ್ನು ಸುರಕ್ಷಿತ ಕಡೆಗೆ ಏನು ಕರ್ಕೊಂಡು ಹೋಗುವಂತ ಕೆಲಸ ಆಗ್ತದೆ ಅಂತ ಹೇಳ್ಬೋದು ನಿತಿನ್. ಜೊತೆಗೆ ಇವೆಲ್ಲದರ ಜೊತೆಗೆ ಶಾಲಾ ಕಾಲೇಜಿನ ವಿಚಾರ, ನಾಳಿನ ದಿನ ಶಾಲೆ ಇದೆಯಾ ಅನ್ನುವಂತ ಪ್ರಶ್ನೆಗಳ ನಡುವೆ ಉಡುಪಿಯಲ್ಲಿ ಏನಾದ್ರು ಅಪ್ಡೇಟ್ಸ್ ಇದೆಯಾ ಪ್ರಮೋದ್ ಅವರ ಈ ಬಗ್ಗೆ? ನಿತಿನ್ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಆದ್ರೆ ಸತತ ಏನು ಕೆಲವು ದಿನಗಳಿಂದ ಇಂತಹ ಸತತ ಸುರಿಯುವ ಮಳೆಯಿಂದಾಗಿ ಶಾಲಾ ಕಾಲೇಜುಗಳಿಗೂ ಕೂಡ ಪ್ರೌಢಶಾಲೆಗಳಿಗೆ ಎಲ್ಲ ರಜೆಯನ್ನು ಕೊಟ್ಟಿದ್ರು. ಆದ್ರೆ ನಾಳೆಯ ಏನು ಈಗ ಜಿಲ್ಲಾಡಳಿತ ಇನ್ನಷ್ಟೇ ಆ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿದೆ ನಿತಿನ್. ಓಕೆ, ಧನ್ಯವಾದಗಳು ಪ್ರಮೋದ್ ಅವರೇ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದು ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಕಟಪಾಡಿ ಅವರು. ಸದ್ಯ ಇದು ಉಡುಪಿಯ ಪರಿಸ್ಥಿತಿ. ಉಡುಪಿಯ ಎಲ್ಲ ಭಾಗಗಳಲ್ಲಿ ಯಾವ ರೀತಿ ಇದೆ ಅನ್ನೋದು ತಾವು ಗಮನಿಸ್ತಾ ಇದ್ದೀರಿ. ಇದು ಸಂಪೂರ್ಣವಾಗಿ ಕೃಷಿ ಭೂಮಿ, ನೀರಿನಿಂದ ಜಲಾವೃತವಾಗಿರುವಂಥದ್ದು. ನಡ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ, ನೋ ಚಾನ್ಸ್. ಸೊ ದ್ಯಾಟ್ಸ್ ವೈ ಅವರು ದೋಣಿಯನ್ನು, ಬೋಟನ್ನು ಯೂಸ್ ಮಾಡ್ತಾ ಇರುವಂಥದ್ದು. ಬೋಟ್ ಮುಖಾಂತರ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅಂದರೆ ತಗ್ಗು ಪ್ರದೇಶದ ಜನರನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂಥದ್ದು, ಜೊತೆಗೆ ಇಲ್ಲಿಂದ ನಿರಾಶ್ರಿತರಿಗೆ ಗಂಜಿ ಕೇಂದ್ರದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡುವಂಥದ್ದು, ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇದೆ. ಪ್ರತಿ ವರ್ಷ ಮಳೆ ಬಂದಾಗ ಈ ಪಾಪ ತಗ್ಗು ಪ್ರದೇಶದ ಜನರಿದ್ದಾರಲ್ವ, ಅವರ ಕಷ್ಟ ಯಾರಿಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಪ್ರತಿ ಬಾರಿ ಅನ್ನುವಂಥ ಈ ಮಳೆಗಾಲದಲ್ಲಿ ನಾವುಗಳು ಮಳೆ ಅಂತ ಹೇಳಿ ನಾವು ಹೇಳ್ತೀವಿ ಅಥವಾ ಈ ಬಗ್ಗೆ ಮಾತಾಡ್ತೀವಿ. ಆದರೆ ತಗ್ಗು ಪ್ರದೇಶದ ಜನರು ನೋಡಿ, ಅವರ ಮನೆಯ ಒಳಗಡೆ ಸಂಪೂರ್ಣವಾಗಿರುವಂಥ ನೀರು ಆವೃತವಾಗುತ್ತೆ. ಅಲ್ಲಿ ಬರುವಂತಹ ಜಲಚರ ಜೀವಿಗಳು, ಗಲೀಜು ನೀರು ಎಲ್ಲವೂ ಕೂಡ ಸೇರಿಕೊಂಡು ಬಂದಾಗ ತದನಂತರ ಅವರಿಗೆ ಅಲ್ಲಿ ವಾಸಿಸಲಿಕ್ಕೆ ಆಗಲ್ಲ, ಅವರು ಅಲ್ಲಿಂದ ಶಿಫ್ಟ್ ಆಗಲೇಬೇಕು. ಸೊ ಅನಿವಾರ್ಯವಾಗಿ ತಗ್ಗು ಪ್ರದೇಶ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಜೊತೆಗೆ ಅವರುಗಳಿಗೆ ಗಂಜಿ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ. ಉಡುಪಿ ಜಿಲ್ಲೆ ಈ ಬಗ್ಗೆ ಸಂಪೂರ್ಣವಾಗಿರುವಂತಹ ಆ್ಯಕ್ಷನ್ಗಳನ್ನು ತೆಗೆದುಕೊಂಡಿದೆ, ನೋ ಡೌಟ್ ಆ ಒಂದು ವಿಚಾರದಲ್ಲಿ. ಆದರೆ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ ಬಂದಾಗ ಮನುಷ್ಯನ ಸ್ವಾರ್ಥದಿಂದ ಅನ್ನೋದು ಅಷ್ಟೇ ಸತ್ಯದ ವಿಚಾರ. ನೋಡಿ, ಇದು ಕೃಷಿ ಭೂಮಿಗಳಿಗೆ ಸಂಪೂರ್ಣವಾಗಿ ನೀರು ಆವೃತವಾಗಿ ಅಲ್ಲಿ ನದಿಯಂತಾಗಿದೆ. ಈ ಗದ್ದೆಗಳನ್ನು ಫಿಲ್ ಮಾಡಿಕೊಂಡು ಅಲ್ಲಿ ಕೃಷಿ ಭೂಮಿಯನ್ನು ಫಿಲ್ ಮಾಡಿಕೊಂಡು ಈಗ ಎಲ್ಲ ಕಡೆಗಳಲ್ಲಿ ಲೇಔಟ್ ಅನ್ನುವಂತಹ ಒಂದು ಹೊಸ ಕಾನ್ಸೆಪ್ಟ್ ಸೃಷ್ಟಿಯಾಗಿದೆ. ಆ ಲೇಔಟ್ ಅನ್ನುವಂತಹ ಕಾನ್ಸೆಪ್ಟ್ಗಳಿಂದ ಸರಿಯಾಗಿ ನೀರು ಹರಿದು ಹೋಗಲಿಕ್ಕೆ ಸ್ಥಳ ಇರಲ್ಲ, ಗದ್ದೆ ಇರಲ್ಲ, ಗಿಡ ಮರಗಳಂತೂ ಹೇಳಿಬಿಡಿ, ಎಲ್ಲವನ್ನು ಕೂಡ ಗುಡಿಸಿ ಗುಂಡಾಂತರ ಮಾಡಿ ಆಗಿದೆ ನಾವೆಲ್ಲ ಸೇರಿಕೊಂಡು. ಸೊ ಹಾಗಿದ್ದಾಗ ಉಳಿದಿರುವಂಥದ್ದು ಅಲ್ಪ ಸ್ವಲ್ಪ ಕೃಷಿ ಭೂಮಿ. ಈ ಅಲ್ಪ ಸ್ವಲ್ಪ ಕೃಷಿ ಭೂಮಿಯು ಕೂಡ ಇದೇ ರೀತಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಂದು ಕಡೆ ಕೃಷಿಕರ ಸಮಸ್ಯೆ, ಕೃಷಿಕರ ಬೇಸರ, ಕೃಷಿಕರ ನಷ್ಟ ಆದರೆ ಇನ್ನೊಂದು ಕಡೆ ಮನೆಯಿಂದ ಹೊರಗಿರಬೇಕು, ಮನೆಯಿಂದ ಹೋಗಬೇಕು, ಈ ಒಂದು ಸಮಸ್ಯೆ. ಇವೆಲ್ಲದರ ಜೊತೆಗೆ ಇದು ಉಡುಪಿಯ ಬಹಳಷ್ಟು ಭಾಗಗಳು, ಉಡುಪಿ ಆ ಕಡೆ ಕುಂದಾಪುರ, ಆ ಕಡೆ ಕೋಟ ಆಗಿರ್ಬೋದು, ಜೊತೆಗೆ ಗಿಳಿಯರಾಗಿರ್ಬೋದು, ಎಲ್ಲ ಕಡೆಗಳಲ್ಲಿ ಬೈಂದೂರಿನಲ್ಲಿ ಬಹುಶಃ ಬಹಳಷ್ಟು ಮಳೆಯಾಗಿದೆ ನಮ್ಮ ಪ್ರತಿನಿಧಿಯವರು ಹೇಳುವ ಪ್ರಕಾರ. ಇದೆಲ್ಲವೂ ಕೂಡ ಉಡುಪಿಯ ಚಿತ್ರಣ. ಸುಧಾ
ಬಳ್ಳಿ ಸಿಕ್ಕೋದು ಕಾಲಿಗೆ ಆಚೆ ಹೇಳಿ ಈಚೆಗೆ ಗುಡ್ಡ ಈಚೆಗೆ ಇವರೇ ನೆರೆ ಬಂದದ್ದು ಇದು 20-25 ವರ್ಷ ಹಿಂದೆ ಒಂದು ಸಲ ಹಿಂಗೆ ನೆರೆ ಬಂದು ಹೋಗಿದೆ. ಈಗ ರಾತ್ರಿ ಬೆಳಗಾಗೋದ್ರೊಳಗೆ ಈ ಥರ ಬಂದು ಒಂದು 10-15 ಮನೆ ಮುಳುಗಿ ಹೋಗಿದೆ. ಹಾಂ, ಮತ್ತು ಒಂದು 20-25-30 ಎಕರೆ ಜಮೀನು ನೀರು ಪಾಲು ನಮಗೆ. ಹಾಂ, ಹೊಳೆ ಎಡಬಾವಿನ ಹೊಳೆ. ಆಚಿದು ಹಳಗೇರಿ ಕಂಬಳಗದ್ದೆ ಮನೆ ಅಂತ. ಹಾಂ, ಕಂಬಳಗದ್ದೆ ಒಂದು 8-10 ಮನೆ ಇದೆ. 9 ಮನೆ ಇದೆ. 9 ಹಾಂ, ಮನೆ ಒಳಗಡೆ ನೀರು. 4 ಗಂಟೆ ರಾತ್ರಿಗೆ ಅವ್ರು ಫೋನ್ ಮಾಡಿದ್ರು, ಮನೆ ಒಳಗಡೆ ಹೋಗಿ ಒಬ್ಬ ಹ್ಯಾಂಡಿಕ್ಯಾಪ್ ಇದ್ದ, ಅವರು ಮಂಚದ ಮೇಲೆ ಹತ್ತಿ ನಿಂತ್ಕೊಂಡಿರು. 2 ಇಂಚ್ ಇದ್ದರೆ ಅದು ಮುಳುಗಿ ಹೋಗ್ತಿದ್ದ ಅವ. ಹಾಂ, ಗೋಪಾಲ ಅಂತ, ಗೋಪಾಲ ಗಾಣಿಗ. ಇನ್ನು ಉಡುಪಿಯಲ್ಲಿ ತಗ್ಗು ಪ್ರದೇಶಗಳಿಗೆ ಸಂಪೂರ್ಣವಾಗಿ ಜಲಾವೃತವಾಗಿ ಆ ಭಾಗದ ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆ ಬಗ್ಗೆ ಸ್ವತಃ ಸ್ಥಳೀಯರು ಅವರು ಅನುಭವಿಸಿರುವಂಥ ಸಂಕಷ್ಟವನ್ನು ಹೇಳ್ತಾ ಇದ್ದಾರೆ. ಮಳೆಗಾಲದಲ್ಲಿ ಪಾಪ ಈ ಭಾಗದ ಜನರು ಬಹಳಷ್ಟು ಕಷ್ಟವನ್ನು ಪ್ರತಿ ವರ್ಷ ಅನುಭವಿಸ್ತಾ ಇರ್ತಾರೆ. ಇವೆಲ್ಲರ ಜೊತೆಗೆ ಬೈಂದೂರು ಭಾಗದಲ್ಲಿ ಬೈಂದೂರಿನ ಶಾಸಕರು ಗುರುರಾಜ್ ಗಂಟಿಹೊಳಿ ಅವರು ಆ ಭಾಗದಲ್ಲಿ ಮಳೆಯಿಂದಾಗಿ ಹಾನಿಗೊಳಗಾಗಿರುವಂತಹ ಪ್ರದೇಶಕ್ಕೆ ತೆರಳಿ ಅಲ್ಲಿ ವೀಕ್ಷಣೆಯನ್ನು ಮಾಡಿದ್ದಾರೆ. ಜೊತೆಗೆ ಸಂತ್ರಸ್ತರಿಗೆ ನಾನಿದ್ದೀನಿ ಅನ್ನುವಂತಹ ಭರವಸೆಯನ್ನು ಹೇಳಿದ್ದಾರೆ. ಈ ಸಮಸ್ಯೆಗಳಿಗೆ ಪರಿಹಾರ ಕೊಡೋಣ, ಜೊತೆಗೆ ಸುರಕ್ಷಿತ ಸ್ಥಳಗಳಿಗೆ ಅಲ್ಲಿ ತಗ್ಗು ಪ್ರದೇಶದಲ್ಲಿರುವವರನ್ನು ಸ್ಥಳಾಂತರ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿದ್ದಾರೆ ಗುರುರಾಜ್ ಗಂಟಿಹೊಳಿ ಅವರು. ನೋಡ್ಕೊಂಬನ್ನಿ. ಬೈಂದೂರು ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಇವತ್ತು ವಿಪರೀತ ನೆರೆ ಹಾವಳಿಯಾದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ಮನೆಯಿಂದ ಜನರನ್ನೆಲ್ಲ ಸ್ಥಳಾಂತರ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿಗೆ ನಾವಿರುವಂಥದ್ದು ಹಳಗೇರಿ ಪ್ರದೇಶದ ಕಂಬಳಗದ್ದೆ ಪ್ರದೇಶ. ಅಷ್ಟೂ ಮನೆಗಳು ನೀರಲ್ಲಿ ಮುಳುಗಿದ ಪರಿಣಾಮ ದಾರಿ ಮತ್ತು ಕಾಲ್ಸಂಕ ಎಲ್ಲವೂ ಮುಳುಗಿರೋದ್ರಿಂದ ಮನೆಯವರನ್ನು ತುರ್ತು ದೋಣಿಯಲ್ಲಿ NDRFನ ದೋಣಿ ಬಂದಿತ್ತು. ದೋಣಿಯ ಇಂಜಿನ್ ಹಾಳಾಯಿತು. ಸ್ಥಳೀಯ ಮುಖಂಡರು ಮಾಧವ್ ಕಾರ್ವಿ, ಸಂಜೀವ್ ಕಾರ್ವಿ, ನಾಗೇಂದ್ರ ಗಾಣಿಗೆ ಇವರ ಎಲ್ಲರೂ ಸಹಿತ ಇಂಜಿನ್ ಇಲ್ಲದೇ ಇದ್ದರೂ ದೋಣಿಯನ್ನೇ ತಗೊಂಡು ಹೋಗಿ ಅವರನ್ನೆಲ್ಲರನ್ನು ಸ್ಥಳಾಂತರ ಮಾಡಿದ್ದಾರೆ. ಒಬ್ಬರು ಅಂಗವಿಕಲರು ಸಹಿತ ಇದ್ದರು ಅದರಲ್ಲಿ. ಅವ್ರನ್ನೆಲ್ಲ ಮಾಡಿದ್ದಾರೆ. ಅವ್ರ ಮಾನವೀಯತೆಯನ್ನು ಮೆಚ್ಚಲೇಬೇಕು. ಇಂಥ ಅಪಾಯದ ಸಂದರ್ಭದಲ್ಲಿ ನಮ್ಮ ಕರಾವಳಿ ಮೀನುಗಾರರು ಬೇರೆ ಬೇರೆ ದೋಣಿ ಮತ್ತು ಇಂಜಿನನ್ನೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಅಗತ್ಯ ಇದ್ದರೂ ಉಪಯೋಗಿಸ್ಕೊಳ್ಳಿ ಅಂತೇಳಿ ಹೇಳಿ. ಇದೇ ರೀತಿಗ ನಾಡದಲ್ಲಿ ಸಮಸ್ಯೆ ಆಗಿದೆ. ಚಿಕ್ಕಹಳ್ಳಿ ಅಲ್ಲೆಲ್ಲ ಮುಳುಗಿದೆ, ಸಾಲುಬುಡದಲ್ಲಿ ಮುಳುಗಿದೆ, ಆಮೇಲೆ ಬಿಜೂರಿನಲ್ಲಿ ಸಹಿತ ಇದೇ ರೀತಿ ತೊಂದರೆ ಆಗಿದೆ. ನಮ್ಮ ವಿರೂಪಾಕ್ಷಿ ಬೈಂದೂರಿದ್ದು ಎಡತ್ರೆ ಪಂಚಾಯತ್ ಈ ರೀತಿ 10 ಪ್ರದೇಶದಲ್ಲಿ ವಿಪರೀತ ನೆರೆ ಬಂದುಬಿಟ್ಟಿದೆ. ಜಿಲ್ಲಾಡಳಿತ ನಮ್ಮ ಜೊತೆಗಿದೆ, ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ತಕ್ಷಣಕ್ಕೆ ಒಂದು ಸತಿ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಮತ್ತು ಗಂಜಿ ಕೇಂದ್ರ ಮಾಡುವಂಥದ್ದು. ಗಂಜಿ ಕೇಂದ್ರ ಎಡತ್ರೆ ಬಂಟ್ರಭವನದಲ್ಲಿ ಒಂದಾಗಿದೆ, ಇನ್ನೊಂದು 3-4 ಕಡೆ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜೊತೆಗೆ ಇದ್ದಾರೆ. ವಿಶೇಷವಾಗಿ ಊರಿನ ನಾಗರಿಕರು ಯಾರೋ ಒಬ್ಬರನ್ನ ಕರ್ಕೊಂಡು ಬರ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿ 100 ಜನ ಇಲ್ಲಿ ಒಟ್ಟಾಗಿದ್ದಾರೆ. ಒಬ್ರಿಗೊಬ್ರು ಸಹಾಯ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಇಂಥ ಮಾನವೀಯ ಕೆಲಸವನ್ನು ನಡೀತಾ ಇದೆ. ಸೊ ಮಧ್ಯಾಹ್ನದೊಳಗೆ ನೀರು ಕಮ್ಮಿ ಆದರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳ್ಬೋದು. ಕೆಲವು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಸುದ್ದಿ ಇದೆ. ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಹೆಚ್ಚಾಯಿತು, ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇದೇ ರೀತಿ ಹೋದ್ರೆ ತೊಂದರೆ ಇಲ್ಲ, ಕಮ್ಮಿ ಆದರೂ ಓಕೆ. ಇಲ್ದಿದ್ರೆ ಎಲ್ಲ ಎದುರಿಸ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ. ಆದರೂ ಸಹಿತ ಜನರ ಸಹಕಾರ ಬೇಕು. ಯಾರು ಹೆದರ್ಕೊಳ್ಬೇಕಂತೇಳಿ ಅಲ್ಲ, ಅಪಾಯಕ್ಕೆ ಕೈ ಹಾಕೋದು ಬೇಡ, ಗಮನಕ್ಕೆ ತಂದು ಮುಂದೆ ಹೋಗುವ ಅಂತೇಳಿ ಇದ್ದೇನೆ. ಎಲ್ಲರ ಸಹಕಾರಕ್ಕೆ ಧನ್ಯವಾದ. ಇನ್ನೊಂದೆರಡು ಫ್ಯಾಮಿಲಿ ಇದೆ, ಮಾಧವ್ ಕಾರ್ಯವರು, ಸಂಜೀವ್ ಕಾರ್ಯವರು, ನಾಗೇಂದ್ರರು, ಇಂಜಿನ್ ಬಂದಿದೆ. ಇನ್ನೊಂದೆರಡು ಫ್ಯಾಮಿಲಿ ಒಂದು ಒತ್ತಾಯ ಮಾಡಿ ಕರ್ಕೊಂಡು ಬರಬೇಕು. ಏನಾದರೂ ನೆರೆ ಮನೆ ಗಟ್ಟಿ ಇದೆ ಬರುವುದಿಲ್ಲ ಅಂತ ಇದ್ದಾರೆ, ಒಂದು ಪ್ರಯತ್ನ ಮಾಡ್ತೇವೆ. NDRF ತಂಡ ಬಂದಿದೆ, NDRF ತಂಡ ಇದೆ. ಅವರು ಬೆಳಿಗ್ಗೆಯಿಂದ ಇದ್ದಾರೆ. ದೋಣಿ ಇದೆ ಅವ್ರದ್ದೊಂದು. ದೋಣಿ ಒಂದು ಸ್ವಲ್ಪ ಇಂಜಿನ್ ಹಾಳಾಗಿತ್ತು. ಮೀನುಗಾರರು ಆ ದೋಣಿಯನ್ನು ತಂದುಕೊಟ್ರು, ಬೇರೆ ಇಂಜಿನ್ ತಂದುಕೊಟ್ರು. ಹಾಳಾದ ಇಂಜಿನ್ ಇದ್ರೂ ಸಹಿತ ಖಾಲಿ ದೋಣಿಯನ್ನು ತಗೊಂಡು ಹೋಗಿ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ. ಅಷ್ಟು ಅಪಾಯದ ಸ್ಥಿತಿಯಲ್ಲಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಇರುವಂಥದ್ದು. NDRF ತಂಡ 5-6 ತಂಡ, ಅದು ಒಟ್ಟು ಇದು ಫೈರ್ ಸರ್ವಿಸಿಂದ ತಂಡ ಬರ್ತಾ ಇರುವಂಥದ್ದು. NDRF ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಇದೀಗ ಕೆಲಸ ಮಾಡ್ತಾ ಇರೋದು ಫೈರ್ ಸರ್ವಿಸ್. ಸೊ ಅದು ಮೇಂಟೆನೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಇದಾಗಿದೆ. ಅದು ರಿಪೇರಿಗೂ ಕಳಿಸಿದ್ದೇವೆ, ಆಗ್ತಾ ಇದೆ. ಅದೇ ಅದನ್ನೀಗ ಅದು ಈ ದೋಣಿ ಹತ್ತಲಿಕ್ಕಿಲ್ಲ. ಬಟ್ ಇವರೆಲ್ಲರೂ ಹೇಳುವ ಪರಿಸ್ಥಿತಿ ನೋಡಿದರೆ ಹಸುಗಳನ್ನು ಆಚೆಯಿಂದ ನಡೆಸ್ಕೊಂಡು ಅಂದರೆ ಈಜ್ಕೊಂಡೇ ತರಬೇಕಾದಂಥ ಪರಿಸ್ಥಿತಿ ಇದೆ. ಸ್ವಲ್ಪ ಹೊತ್ತು ನೋಡ್ತೇವೆ, ಯಾಕಂದ್ರೆ ನೀರು ಇಳಿದ್ರೆ ನಾವು ಪಾಸ್ ಆಗ್ತೇವೆ, ಎಲ್ಲರೂ ಪಾಸ್ ಆಗ್ತೇವೆ. ಜಾಸ್ತಿ ಆದರೆ ಮತ್ತೂ ಸ್ವಲ್ಪ ಸಹಾಯ ಬೇಕಾಗ್ತದೆ. ನೋಡುವ ಹೇಗಾಗ್ತದೆ ಅಂತೇಳಿ ಹೇಳಿ. ಓಕೆ.
ಹೌದು 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 ಏನಂದರೆ ನಿಮಗೀಗ ಹೌದು ತಂದಿದ್ದೆ ನೋಡಿ. ಈಗ ಉದಾಹರಣೆಗೆ ಸಾತೇರಿ ಅಂತೇಳಿ ಹೇಳಿ ಎಳ್ಜಿತ್ತದ ಒಳಗಡೆ ಅಲ್ಲಿ ಇವತ್ತು ಸಂಕವೇ ಬಳ್ಕೋಯ್ತು, ಕಾಲು ಸಂಕವೇ ಬಳ್ಕೊಂಡೋಯ್ತು. ಕಾಲು ಸಂಕ ಬಳ್ಕೊ ಹೋದ ಮೇಲೆ ಮಕ್ಕಳು ಟೆನ್ಷನ್ ಎಕ್ಸಾಮಿಗೆ ಹೋಯ್ಕಂತೇಳಿ ಹೇಳಿ ನಾವೆಲ್ಲರೂ ಹೇಳುತ್ತೆ ಎಕ್ಸಾಮ್ ವಿಷಯ ಬಿಟ್ಟಾಕಿ ಇವತ್ತು ಇವತ್ತು ಜೀವ ಉಳಿದ್ರಲ್ದ ಎಕ್ಸಾಮ್ ಅಂತ. ಮಕ್ಕಳು ಇಲ್ಲ, ಮಕ್ಕಳಿಗೆ ಒಂದೇ ಅವ್ರಿಗೆ ಅವಕಾಶ ಇದೆ, ಇವತ್ತು ಎಕ್ಸಾಮ್ ಬರೀಲೇಬೇಕಂತೇಳಿ ಹೇಳಿ ಅದಕ್ಕೆ ನಾವು ಜಿಲ್ಲಾಡಳಿತ ಮಾಡಿದ್ದೇವೆ. ರಜೆ ಕೊಡಬೇಕಾದಂಥ ಪರಿಸ್ಥಿತಿ ಇದ್ದಾಗ ಕೊಡಬೇಕು ಅನ್ನೋ ಒತ್ತಾಯವನ್ನು ಹೇಳಿದ್ದೇವೆ. ವಿಷಯ ಅಂತ ಕೇಳಿದ್ರೆ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಮಳೆ ಇರುವುದಿಲ್ಲ, ಇದು ರಾಜ್ಯದ ಇದಂತೇಳಿ ಹೇಳಿ. ಬಟ್ ಮಕ್ಕಳಿಗೆ ವೈಯಕ್ತಿಕವಾಗಿ ಕನ್ವಿನ್ಸ್ ಮಾಡಿದ್ದೇವೆ, ನೀವು ಚಿಂತೆ ಮಾಡಬೇಡಿ ಅಂತೇಳಿ. ಮಕ್ಕಳು ಕೇಳಲಿಲ್ಲ, ಮತ್ತು ಅದನ್ನ ಊರಿನವರು ಎಲ್ಲರ ಸಹಾಯದಿಂದ ಮಕ್ಕಳನ್ನು ಶಿಫ್ಟ್ ಮಾಡಿ ಅವ್ರನ್ನ ಎಕ್ಸಾಮ್ ಸೆಂಟ್ರಿಗೆ ಕಳಿಸಿಕೊಟ್ಟಿದ್ದೇವೆ. ಸೊ ಇವರು ಸಹಿತ ಬೆಳಿಗ್ಗೆ ಮಕ್ಕಳನ್ನು ಶಿಫ್ಟ್ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಅದು ಯಾರೂ ಸಹಿತ ಮಕ್ಕಳು ಕೇಳೋದಿಲ್ಲ, ಅದಕ್ಕೆ ಪೂರಕವಾಗಿ ಎಲ್ಲದಕ್ಕಿಂತ ಮೊದಲು ಮಕ್ಕಳನ್ನು ಶಿಫ್ಟ್ ಮಾಡಿದ್ದಾರೆ. ಈಗ ಅಂಗವಿಕಲರು ಮತ್ತು ವಯಸ್ಸಾದವರನ್ನು ಈಗ ಕರ್ಕೊಂಡು ಬಂದರು, ಮಕ್ಕಳನ್ನಾಗಲೇ ಕಳಿಸಿಕೊಟ್ರು. ಕೊಟ್ಟಬೇಕಿತ್ತು, ಅವ್ರು ಹೇಳ್ತಾ ಇರೋದು ಅದು ಸ್ಟೇಟ್ ಇದಾದ್ದರಿಂದ ನಾವು ಸಪ್ರೇಟ್ ಆಗಿಲ್ಲ. ಕ್ಲಾಸ್ ಮತ್ತೊಂದು ನಮ್ಮ ಡಿಸಿಷನ್, ಎಕ್ಸಾಮ್ ಆದ್ದರಿಂದ ನಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಏನೋ ಒಂದು ದಾರಿ ಮಾಡುವ ಅಂತ ಹೇಳಿದ್ದೇವೆ. ನಾವು ಈಗ ಹೇಳಿರೋದು ಯಾರು ಎಕ್ಸಾಮ್ ಬರೀಲಿಲ್ಲ ಅವ್ರಿಗೆ ಏನೋ ಒಂದು ದಾರಿ ಮಾಡ್ತೇವೆ ಅಂತ. ಬಟ್ ಇಷ್ಟೊತ್ತಿನವರೆಗೆ ಊರಿನವರು ಮತ್ತು ಎಲ್ಲರ ಸಹಕಾರದಿಂದ ಯಾವ ಮಕ್ಕಳು ಎಕ್ಸಾಮ್ ಬರೀದೆ ಉಳಿಲಿಲ್ಲ, ಎಲ್ಲರನ್ನೂ ಕಳಿಸಿಕೊಟ್ಟಿದ್ದಾರೆ. ಇವತ್ತೀಗ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ, ಸರಿ ಮಾಡ್ತೇವೆ. ಒಂದು ಹಂತಕ್ಕೆ ಮಧ್ಯಾಹ್ನದೊಳಗೆ ಸರಿ ಆಗ್ಬೋದು ಅಂತಿದೆ, ನೋಡು. ಎಸ್, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಸುದ್ದಿರುವಂಥದ್ದು ಈ ಬೈಂದೂರು ಭಾಗಗಳಲ್ಲಿ. ಬೈಂದೂರು ಭಾಗದ ಶಾಸಕರು ಗುರುರಾಜ್ ಗಂಟಿಹೊಳಿ ಅವರು ಮಾತಾಡಿದ್ದಾರೆ. ಜೊತೆಗೆ ಈ ಸಂದರ್ಭ ಎದ್ದಿರುವಂತಹ ಪ್ರಶ್ನೆಗಳು ಕೂಡ ಹೌದದೆ. ಒಂದು ಕಡೆ ತಗ್ಗು ಪ್ರದೇಶ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥ ವಿಚಾರ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಶಾಲೆಗೆ ಹೋಗುವಂತಹ ಮಕ್ಕಳ ವಿಚಾರ ಏನು ಅನ್ನುವಂಥದ್ದು, ಅವರ ಪರೀಕ್ಷೆಗಳಿತ್ತಂತೆ. ಸೊ ಅವರ ಕತೆ ಏನು ಅನ್ನುವಂಥ ಪ್ರಶ್ನೆಗಳ ಬಂದಾಗ ಅದರ ಬಗ್ಗೆ ನಾವುಗಳು ಮುಂದಕ್ಕೆ ಮಾತಾಡ್ತೀವಿ. ಒಂದು ವಿಚಾರ, ಜೀವ ಉಳಿದ್ರೆ ಜೀವ ಉಳಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದಪ್ಪ. ಸೊ ಹಾಗಿದ್ದಾಗ ಪರೀಕ್ಷೆಗಳು ಇಂಪಾರ್ಟೆಂಟ್ ಇಲ್ಲ ಅಂತಿಲ್ಲ, ಆದರೆ ಇಂತಹ ಸಂದರ್ಭಗಳಲ್ಲಿ ಜೀವದ ಬಗ್ಗೆ, ಪ್ರಾಣದ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಿ. ಯಾಕಂದರೆ ಅದಕ್ಕಿಂತ ದೊಡ್ಡದು ಏನಿಲ್ಲ ಬಹುಶಃ. ಅದಕ್ಕೋಸ್ಕರ ಜೊತೆಗೆ ಶಾಲೆಗಳಿಗೆ ರಜೆ ಸಿಕ್ಕಾಗ ಮಕ್ಕಳು ಎಲ್ಲೆಂದರಲ್ಲಿ ನೀರಿನಲ್ಲಿ ಆಟ ಆಡುವುದು ಕೂಡ ಬಹಳಷ್ಟು ದೊಡ್ಡ ದುರಂತ. ಅಂಥ ಘಟನೆಗಳು ನಡೆದಿದೆ. ಸೊ ಹಾಗಿದ್ದಾಗ ತಮ್ಮ ಮಕ್ಕಳನ್ನು ಕೂಡ ಶಾಲೆಗೆ ರಜೆ ಕೊಟ್ಟಾಗ ಅತ್ಯಂತ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಇದರಿಂದ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತೆ, ಅವರ ಜೀವಕ್ಕೆ ಹಾನಿ ಉಂಟಾಗುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಸೊ ಹಾಗಿದ್ದಾಗ ಆ ರೀತಿಯ ಘಟನೆಗಳಾಗುವಂಥದ್ದು, ದುರ್ಘಟನೆಗಳಾಗುವಂಥದ್ದು ಬೇಡ. ಇದು ಬೈಂದೂರು ಶಾಸಕರು ಗುರುರಾಜ್ ಗಂಟಿಹೊಳಿ ಅವರ ಮಾತುಗಳು. ಇವೆಲ್ಲದರ ಜೊತೆಗೆ ಪ್ರತಿ ಬಾರಿಯೂ ಕೂಡ ಉಡುಪಿಯಲ್ಲಿ, ಅದರಲ್ಲೂ ಕೂಡ ಕುಂದಾಪುರದಲ್ಲಿ ಮಳೆ ಬಂದಾಗ ಒಂದು ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರ ಇದೆ, ಕಮಲಶಿಲೆ ಪುಣ್ಯಕ್ಷೇತ್ರ. ಕಮಲಶಿಲೆಯ ದೇವಿಯ ಪಾದಕ್ಕೆ ಕುಬ್ಜ ನದಿ ಬಂದು ಪಾದಸ್ಪರ್ಶ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು, ಆ ಒಂದು ಐತಿಹಾಸಿಕ ಕ್ಷಣವನ್ನು ಪ್ರತಿ ವರ್ಷ ಮಳೆಗಾಲದ ಸಂದರ್ಭಗಳಲ್ಲಿ ನೀವುಗಳು ಕಣ್ತುಂಬಿಕೊಳ್ತೀವಿ. ಅದೇ ರೀತಿ ಈ ಬಾರಿಯೂ ಕೂಡ ಪವಿತ್ರ ಕುಬ್ಜ ನದಿ ಕಮಲಶಿಲೆಯ ದೇವಿಯ ಪಾದಸ್ಪರ್ಶವನ್ನು ಮಾಡಿದ್ದಾಳೆ. ಈ ಮೂಲಕ ಒಂದು ನಂಬಿಕೆ ಇದೆ, ಅಂದರೆ ಆ ಕುಬ್ಜ ನದಿ ಯಾವ ಸಂದರ್ಭ ದೇವಿಯ ಪಾದಸ್ಪರ್ಶ ಮಾಡುತ್ತೆ, ಆ ಸಂದರ್ಭ ಈ ಹಿಂದೆ ಕೊಟ್ಟಂಥ ಶಾಪ ಇತ್ತಂತೆ, ಆ ಶಾಪ ವಿಮೋಚನೆ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ. ಇವೆಲ್ಲದರ ಜೊತೆಗೆ ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಬೇರೆ ಬೇರೆ ಭಕ್ತರು ಬರ್ತಾರೆ, ಪೂಜೆನ ಸಲ್ಲಿಸ್ತಾರೆ. ಸೊ ಇದು ಸದ್ಯ ಕಮಲಶಿಲೆಯ ತಾಯಿಯ ದೇವಾಲಯದಲ್ಲಿ ಸಂಪೂರ್ಣವಾಗಿ ಮೊಣಕಾಲುದ್ದ ನೀರು, ಭಕ್ತರ ಮೊಣಕಾಲುದ್ದ ನೀರು ತುಂಬಿದೆ. ಇವೆಲ್ಲದರ ಜೊತೆಗೆ ದೇವಿಯ ಗರ್ಭಗುಡಿಯೊಳಗೆ ನುಗ್ಗಿದಂತಹ ಕುಬ್ಜ ನದಿಯ ನೀರು ದೇವಿಯ ಪಾದಸ್ಪರ್ಶವನ್ನು ಮಾಡಿರುವಂತಹ ಸುಂದರವಾಗಿರುವಂತಹ ವಿಡಿಯೋವನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಕುಂದಾಪುರದ ಪರಮ ಪವಿತ್ರವಾಗಿರುವಂತಹ ಕಮಲಶಿಲೆ ಕ್ಷೇತ್ರದ ದೃಶ್ಯಾವಳಿ. ಪರಮ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಕ್ಷೇತ್ರ. ಶ್ರೀ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿ ನೀರು ಬಂದಿದೆ. ಮಳೆಗಾಲದಲ್ಲಿ ಬಂದಿರುವಂತಹ ನೀರು ಯಾವ ರೀತಿ ಇದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ.
ಈ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಶ್ರೀ ಕ್ಷೇತ್ರ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ಪುಣ್ಯದ ಸ್ಥಳ, ಪುಣ್ಯದ ಕ್ಷೇತ್ರ. ಅಲ್ಲಿ ಬ್ರಹ್ಮಕುಂಡ ನದಿ ಯಾವ ರೀತಿ ದೇವಾಲಯದ ಒಳಗಡೆ ಬಂದಿದೆ, ದೇವಾಲಯದ ಪ್ರಾಂಗಣದ ಒಳಗಡೆ ಈ ನೀರು ಆವರಿಸಿದೆ. ಈ ಸಂದರ್ಭ ಬ್ರಹ್ಮಕುಂಡ ನದಿಗೆ ಪೂಜೆಯನ್ನು ಮಾಡಲಾಯಿತು. ಈ ಸಂದರ್ಭ ಪೂಜೆಯ ಮೂಲಕ ಬ್ರಹ್ಮಕುಂಡ ನದಿ ಕ್ಷೇತ್ರಕ್ಕೆ ಬಂದಿದೆ. ನಮ್ಮಲ್ಲಿ ನದಿಯನ್ನು ಕೂಡ, ನೀರನ್ನು ಕೂಡ ದೇವರ ರೂಪದಲ್ಲಿ ಆರಾಧಿಸ್ತೀವಿ. ಸೊ ಹಾಗಿದ್ದಾಗ ಇಂತಹ ಪ್ರಕ್ರಿಯೆಗಳು, ಇಂತಹ ಘಟನೆಗಳು ನಡೆದಾಗ ಅದಕ್ಕೂ ಕೂಡ ಒಂದು ಪೂಜೆ ಮಾಡಿ, ಅದಕ್ಕೂ ಕೂಡ ಈ ರೀತಿಯ ಒಂದು ವಿಧಿವಿಧಾನಗಳನ್ನು ನೆರವೇರಿಸಿಕೊಂಡು ಹೋಗುವಂತಹ ಒಂದು ಸುಂದರವಾಗಿರುವಂತಹ ಸಂಸ್ಕೃತಿ ಸಂಪ್ರದಾಯ ಇದು. ಶ್ರೀ ಕ್ಷೇತ್ರ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕುಂಡ ನದಿ ಯಾವ ರೀತಿ ಉಕ್ಕಿ ಹರಿತಾ ಇದೆ, ದೇವಾಲಯದ ಪ್ರಾಂಗಣದ ಒಳಗಡೆ ನೀರು ನುಗ್ಗಿರುವಂಥದ್ದು. ಜೊತೆಗೆ ಈ ಸಂದರ್ಭ ದೇವಾಲಯದ ಅರ್ಚಕರು ಆ ನದಿಗೆ ಪೂಜೆ ಮಾಡುವಂತಹ ಸುಂದರವಾಗಿರುವಂತಹ ದೃಶ್ಯವಳಿದು. ಉಡುಪಿ ಕುಂದಾಪುರದ ಪರಿಸ್ಥಿತಿ ಆದರೆ ಕರಾವಳಿ ಭಾಗ, ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಪುಣ್ಯಕ್ಷೇತ್ರ, ಕಟೀಲು ಕ್ಷೇತ್ರದಲ್ಲೂ ಕೂಡ ನಂದಿನಿ ನದಿ ಉಕ್ಕಿ ಹರಿತಾ ಇದ್ದಾಳೆ. ಇದು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ, ನಂದಿನಿ ನದಿಯ ದಂಡೆಯಲ್ಲಿರುವಂತಹ ಪರಮ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರ. ತುಳುನಾಡಿನ ಜನರು ಕಟೀಲು ದೇವಿ ಅಂತ ಬಂದಾಗ ತಾಯಿಯಂತೆ, ಅಮ್ಮನಂತೆ ಆರಾಧಿಸ್ತಾರೆ ಕಟೀಲು ದೇವಿಯನ್ನ. ಕಟೀಲು ಕ್ಷೇತ್ರ ಇರುವಂಥದ್ದು ನಂದಿನಿ ನದಿಯ ದಂಡೆಯ ಮೇಲೆ. ಸೊ ಹಾಗಿದ್ದಾಗ ಮಳೆಗಾಲದಲ್ಲಿ ಪ್ರತಿ ಬಾರಿಯೂ ಕೂಡ ಇಲ್ಲಿರುವಂತಹ ದೃಶ್ಯಾವಳಿ ಬಹಳಷ್ಟು ವೈರಲ್ ಆಗುತ್ತೆ. ಕಾರಣ ಇಲ್ಲಿರುವಂತಹ ನಂದಿನಿ ನದಿ ಮಳೆಗಾಲದಲ್ಲಿ ಉಕ್ಕಿ ಹರಿಯುತ್ತೆ. ಅದರಂತೆ ಇವತ್ತು ಕೂಡ ಮಳೆಯಿಂದಾಗಿ ನಂದಿನಿ ನದಿ ಉಕ್ಕಿ ಹರಿತಾ ಇದೆ. ಆ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಮಳೆಗಾಲದಲ್ಲಿ ಮಳೆಯಿಂದಾಗಿ ನಂದಿನಿ ನದಿ ಉಕ್ಕಿ ಹರಿತಾ ಇರುವಂತಹ ದೃಶ್ಯಾವಳಿ.
ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ನಿಶಾಂತ್ ಶೆಟ್ಟಿ ಕಿಳೆಂಜೂರು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಶಾಂತ್ ಅವರೇ ನಮಸ್ತೆ. ನಮಸ್ತೆ. ಸದ್ಯ ಮಳೆಗಾಲದಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಮಳೆ ಆಗ್ತಾ ಇದೆ. ಒಂದ್ ಕಡೆ ಜನಜೀವನ ಆತಂಕದ ಪರಿಸ್ಥಿತಿ, ಇನ್ನೊಂದು ಕಡೆ ಕಟೀಲ್ನಲ್ಲಿ ಸದ್ಯ ಯಾವ ರೀತಿ ಇದೆ ನಿಶಾಂತ್ ಅವರೇ ಪರಿಸ್ಥಿತಿ? ಸದ್ಯಕ್ಕೆ ಕಟೀಲು, ಕಿನ್ನಿಗೋಳಿ ಅಥವಾ ಪಾವಂಜೆ ಪರಿಸರದಲ್ಲಿ ನಂದಿನಿ ನದಿ ಉಕ್ಕಿ ಹರಿಯುತ್ತದೆ. ಅಂದ್ರೆ ಮೂಡಬಿದ್ರೆಯಲ್ಲಿ ಹುಟ್ಟಿದ ನಂದಿನಿ ನದಿ ಪಾವಂಜೆಯಲ್ಲಿ ಕಡಲನ್ನು ಸೇರ್ತಾ ಇದೆ. ಈ ಭಾಗದಲ್ಲಿ ಅಂದ್ರೆ ಹೆಚ್ಚಾಗಿ ರೈತರೇ ವಾಸಿಸ್ತಾ ಇದ್ದಾರೆ. ಅಂದ್ರೆ ಕೃಷಿ ಭೂಮಿ ಅಥವಾ ಇನ್ನಿತರ ಕಂಗು ತೆಂಗು ತೋಟಗಳಿವೆ. ನಂದಿನಿ ನದಿಯೇ ಈ ರೈತರಿಗೆ ಜೀವನದಿ ಆದ್ರಿಂದ ಈಗ ಮತ್ತೇನಂದ್ರೆ ಈಗ ಕೃಷಿ ಚಟುವಟಿಕೆಗಳು ಈಗಾಗಲೇ ಒಂದು ಆರಂಭವಾಗಿದೆ. ಅಂದ್ರೆ ಅವರಿಗೆ ಕೂಡ ಈಗ ರೈತರಿಗೆ ಕೂಡ ತುಂಬಾ ತೊಂದರೆ ಆಗ್ತಿದೆ. ಅಂದ್ರೆ ನಂದಿನಿ ನದಿ ಉಕ್ಕಿ ಹರಿದ ಪರಿಣಾಮ ಅಂದ್ರೆ ಈ ಕೃಷಿ ಭೂಮಿ ಎಲ್ಲ ಜಲಾವೃತವಾಗಿದ್ದು ಕೆಲವು ಜನರು ಅಂದ್ರೆ ಇನ್ನೇನು ನಾಟಿ ಕಾರ್ಯ ಪ್ರಾರಂಭಿಸ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಭತ್ತದ ಸಸಿ ಎಲ್ಲ ನೆರೆ ಆವರಿಸಿ ಎಲ್ಲ ನೆರೆ ಪಾಲಾಗಿದೆ. ಆದ್ರಿಂದಲೂ ಸಮಸ್ಯೆ ಆಗ್ತದೆ. ಇನ್ನೊಂದು ಕಡೆಯಲ್ಲಿ ಅಂದ್ರೆ ಈ ಪಂಜ ಮತ್ತೆ ಉಲ್ಯ ಮತ್ತೆ ಕಟೀಲು ಸಮೀಪದ ಮಿತ್ತಬೈಲು ಮತ್ತೆ ಇನ್ನಿತರ ಕೆಲವು ಕಡೆಗಳಲ್ಲಿ ಅಂದ್ರೆ ಅಪಾಯದ ಮುನ್ಸೂಚನೆಯಾಗಿ ಒಂದು ನಂದಿನಿ ನದಿಯ ಪಕ್ಕಗಳಲ್ಲಿ ವಾಸಿಸುವ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ. ಅಂದ್ರೆ ನಿನ್ನೆ ಮತ್ತೆ ಇವತ್ತು ಕಟೀಲು ಪರಿಸರದಲ್ಲಿ ಅಂದ್ರೆ ಮಿತ್ತಬೈಲು ಪ್ರದೇಶದಿಂದ ಒಂದು ಸುಮಾರು 2-3 ಕುಟುಂಬಗಳನ್ನು ಮತ್ತೆ ಈ ಪಕ್ಷಿಗೆರೆ ಸಮೇತವಾದ ಪಂಜ ಎಂಬಲ್ಲಿಂದ ಒಂದು 4-5 ಕುಟುಂಬಗಳನ್ನು ಅಲ್ಲಿಂದ ಸ್ಥಳಾಂತರಿಸಿದ್ದಾರೆ. ಅಂದ್ರೆ ಇಲಾಖಾಧಿಕಾರಿಗಳು, ತಹಶೀಲ್ದಾರರು ಮತ್ತೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಓಕೆ, ಇವೆಲ್ಲದರ ಜೊತೆಗೆ ಅತಿ ಹೆಚ್ಚು ಹಾನಿಗೊಳಗಾಗಿರುವಂತಹ ಪ್ರದೇಶ ಅಂತ ಹೇಳಿದ್ರೆ ಅಂದ್ರೆ ನೀರಿನಿಂದ ಆವೃತವಾಗಿರುವಂತದ್ದು ಯಾವುದು ಆ ಭಾಗಗಳಲ್ಲಿ ನಿಶಾಂತ್ ಅವರೇ? ಮುಖ್ಯವಾಗಿ ಈಗ ಹೆಚ್ಚಾಗಿ ನಂದಿನಿ ನದಿ ಹರಿಯುತ್ತಿರಿಂದ ಈ ಭಾಗದಲ್ಲಿ ಹೆಚ್ಚಾಗಿ ಕಟೀಲು ಪ್ರದೇಶದ ಮಿತ್ತಬೈಲು ಮತ್ತೆ ಈ ಕಿಲೆಂಜೂರು ಅಥವಾ ಹತ್ತೂರು, ಮೆನ್ನಬೆಟ್ಟು, ಕೊಡೆತ್ತೂರು ಮತ್ತೆ ಪಂಜ, ಉಲ್ಯ ಈ ಕಡೆ ಎಲ್ಲ ಅತಿ ಹೆಚ್ಚಾಗಿ ಈಗ ನೀರಿಂದ ಆವರಿಸಿದೆ. ಅಂದ್ರೆ ಸಂಪೂರ್ಣ ಮುಳುಗಡೆಯಾಗಿದೆ. ಈ ಕೃಷಿ ಭೂಮಿ ಎಲ್ಲ ಸಂಪೂರ್ಣ ಮುಳುಗಡೆಯಾದ್ರಿಂದ ತುಂಬಾ ಒಂದು ಸಮಸ್ಯೆ ಆಗ್ತಿದೆ ಈಗ. ಅದೇ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಈ ಸಂದರ್ಭ ಗೊತ್ತಾಗುತ್ತೆ, ಸಂಪೂರ್ಣವಾಗಿ ಕೃಷಿ ಭೂಮಿ ಈ ಮಳೆ ನೀರಿನಿಂದಾಗಿ ಜಲಾವೃತವಾಗಿದೆ. ಇವೆಲ್ಲರ ಜೊತೆಗೆ ಈ ಕ್ಷೇತ್ರಕ್ಕೆ ಬರುವಂತವ್ರು ಅಂದ್ರೆ ಒಂದ್ ಕಡೆ ಪಾವಂಜೆ ಆಗಿರ್ಬೋದು, ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರ ಆಗಿರ್ಬೋದು, ಸೊ ಹೇಗೆ ಜನರು ಈಗಲೂ ಕೂಡ ಬರ್ತಾ ಇದ್ದಾರೆ ಅಥವಾ ಸ್ವಲ್ಪ ಭಕ್ತರ ಸಂಖ್ಯೆ ಇಳಿಮುಖ ಆಗಿದೆ ಹೇಗೆ? ಈಗ ಭಕ್ತರ ಸಂಖ್ಯೆ ಜೂನ್ 1ರ ನಂತರ ಭಕ್ತರ ಸಂಖ್ಯೆ ಇಳಿಮುಖವಾಗಿತ್ತು. ಆದ್ರೆ ಈಗ ಶಾಲಾ ಮಕ್ಕಳಿಗೆ ಒಂದು ಕೆಲವು ದಿನಗಳಿಂದ ರಜೆ ಇದೆ. ಆದ್ರೆ ರಜೆಯ ಸಂದರ್ಭ ಈಗ ಮಧ್ಯಾಹ್ನ ನಂತರ ಕೆಲವು ದಿವಸ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತದೆ. ಅಂದ್ರೆ ಮಳೆ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದ್ರೆ ಒಂದು ಭಕ್ತರ ಸಂಖ್ಯೆ ಇಳಿಮುಖವಾಗುತ್ತೆ. ಅಥವಾ ಸ್ವಲ್ಪ ಮಳೆ ಕಡಿಮೆ ಆದ್ರೆ ಕಟೀಲು ಕ್ಷೇತ್ರಕ್ಕೆ ಹೆಚ್ಚಾಗಿ ಜನ ಭೇಟಿ ನೀಡ್ತಾರೆ. ಅಂದ್ರೆ ಇಲ್ಲಿನ ಪ್ರಕೃತಿ ಸೌಂದರ್ಯ ವೀಕ್ಷಿಸಲು. ಅಂದ್ರೆ ಈಗ ಅದು ನದಿ ಮಧ್ಯದಲ್ಲಿ ದೇವಸ್ಥಾನ ಇರುವುದರಿಂದ 2 ಕಡೆಯಲ್ಲಿ ನೀರು ಹರಿದು ಹೋಗ್ತದೆ. ಅದನ್ನೆಲ್ಲ ಮಕ್ಕಳಿಗೆ ತೋರಿಸ್ತಾ ಜನರು ತುಂಬಾ ಜನ ಈಗ ಭೇಟಿ ನೀಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು ನಿಶಾಂತ್ ಅವರೇ ತಮ್ಮೆಲ್ಲ ಮಾಹಿತಿಗೆ. ಇದು ನಮ್ಮ ಪ್ರತಿನಿಧಿ ನಿಶಾಂತ್ ಕಿನ್ನಿಗೋಳಿ ಅವರು. ಒಂದ್ ಕಡೆ ನಂದಿನಿ ನದಿ ಉಕ್ಕಿ ಹರಿತಾ ಇದೆ, ಆ ಹಿನ್ನೆಲೆ ಪಾವಂಜೆ ಆಗಿರ್ಬೋದು, ಜೊತೆಗೆ ಕಟೀಲು, ಕಿನ್ನಿಗೋಳಿ ಪರಿಸರ, ಕೊಡೆತ್ತೂರು, ಹೀಗೆ ಬಹಳಷ್ಟು ಪ್ರದೇಶಗಳಲ್ಲಿ ಕೃಷಿ ಭೂಮಿ ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾವೃತವಾಗಿದೆ, ಉಕ್ಕಿ ಹರಿತಾ ಇದೆ ನಂದಿನಿ ನದಿ. ಇದು ನಂದಿನಿ ನದಿಯ ದಂಡೆಯಲ್ಲಿರುವಂತಹ ಪರಮ ಪವಿತ್ರ ಪುಣ್ಯಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಪುಣ್ಯಕ್ಷೇತ್ರದ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಕೆಲವು ಭಾಗಗಳು ಸಂಪೂರ್ಣವಾಗಿ ಕೃಷಿ ಭೂಮಿ ಮಳೆ ನೀರಿನಿಂದ ಆವೃತವಾಗಿರುವಂತಹ ಸಂದರ್ಭ. ಪಾಪ ಮನೆಯ ಒಳಗಡೆಲ್ಲ ನೀರು ಬಂದು ಆ ಭಾಗದ ಜನರು ಬಹಳಷ್ಟು ಸಂಕಷ್ಟ ಪಡುವಂತಹ, ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ.
ಇವೆಲ್ಲದ ನಡುವೆ ಕಟೀಲು ಕ್ಷೇತ್ರದಲ್ಲಿ, ಕಟೀಲು ಸ್ಥಳದಲ್ಲಿ, ಪರಿಸರದಲ್ಲಿ ಯಾವ ರೀತಿ ಇದೆ ಕಿನ್ನಿಗೋಳಿ ನೋಡ್ಕೊಂಡು ಬಂದ್ರಿ. ಇನ್ನು ಅದ್ಯಪಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಅದ್ಯಪಾಡಿಯಲ್ಲಿ ಮಳೆಯ ನೀರು, ಮಳೆ ಯಾವ ರೀತಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅನ್ನೋಂಥದ್ದನ್ನು ದೃಶ್ಯಾವಳಿಗಳಲ್ಲಿ ತಾವು ಗಮನಿಸಬಹುದು. ಇದು ಮಂಗಳೂರಿನ ಅದ್ಯಪಾಡಿಯ ದೃಶ್ಯಾವಳಿಗಳು. ಇಲ್ಲಿ ನದಿ ಇತ್ತೋ ಅಥವಾ ಇಲ್ಲಿ ಏನು ರಸ್ತೆ ಇತ್ತೋ ಅನ್ನುವಂತಹ ಒಂದು ಪ್ರಶ್ನೆ ಮೂಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಪ್ರತಿ ಬಾರಿಯೂ ಕೂಡ ಅದ್ಯಪಾಡಿ ಒನ್ ಆಫ್ ದಿ ಸೆಂಟರ್. ಈ ರೀತಿಯ ವಿಚಾರಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಎಡೆಬಿಡದೆ ಮಳೆ ಸುರಿಯುವಂತಹ ಸಂದರ್ಭಗಳಲ್ಲಿ ಅದ್ಯಪಾಡಿಯ ಜನರು ಪಡುವಂತಹ ಕಷ್ಟ ಇದೆಯಲ್ವಾ, ಬೇರೆ ಯಾರಿಗೂ ಬೇಡ. ಅಂತಹ ಕಷ್ಟವನ್ನು ಆ ಭಾಗದ ಜನರು ಪ್ರತಿ ಬಾರಿಯೂ ಕೂಡ ನೀರಿನಲ್ಲಿ, ಅಂದರೆ ಮಳೆಯ ನೀರಿನ ಅನುಭವಿಸ್ತಾರೆ. ಸಂಪೂರ್ಣವಾಗಿ ಇದು ಕೃಷಿ ಭೂಮಿ ನೋಡಿ, ಇದು ಸಂಪೂರ್ಣವಾಗಿರುವಂತಹ ಕೃಷಿ ಭೂಮಿ, ಸಂಪೂರ್ಣವಾಗಿರುವಂತಹ ನೆಲ ಪ್ರದೇಶ, ಆದರೆ ಸಂಪೂರ್ಣ ಜಲ ಪ್ರದೇಶ ಆಗಿ ಕನ್ವರ್ಟ್ ಆಗಿದೆ ಮಳೆಯ ನೀರಿನಿಂದಾಗಿ. ಇದು ಇದು ಅದ್ಯಪಾಡಿ ಜನರ ಒಂದು ಸಂಕಷ್ಟದ ಪರಿಸ್ಥಿತಿ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಈ ಭಾಗದ ಜನರು ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾರೆ. ಜೊತೆಗೆ ಇಲ್ಲಿ ಮೊಣಕಾಲುದ್ದ ನೀರು ಬರುತ್ತೆ. ಎಲ್ಲಿ ತನಕ ಅಂತ ಬಂದಾಗ ಇಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಬಹಳಷ್ಟು ಕಷ್ಟ. ಸೊ ಬೋಟ್ ಮುಖಾಂತರವೇ ಹೋಗಬೇಕು, ದೋಣಿಯ ಮುಖಾಂತರವೇ ಹೋಗುವಂತಹ ಪರಿಸ್ಥಿತಿ. ಇದು ಅದ್ಯಪಾಡಿಯ ಒಂದು ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಹತ್ತಿರದಲ್ಲಿ ನಮ್ಮದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮ್ಯಾಂಗ್ಳೂರು ಇದೆ. ಪ್ರತಿ ವರ್ಷ ಇಲ್ಲಿ ಏರ್ಪೋರ್ಟಿನಿಂದ ನಮಗೆ ತೊಂದರೆ ಆಗ್ತಾ ಉಂಟು ಅಂತ ನಾವು ಪ್ರತಿ ಸಾರಿ ಹೇಳ್ತಾ ಬಂದಿದ್ದೇವೆ. ಒಂದು ಸ್ಪಂದನೆ ಇಲ್ಲ. ಮಳೆ ಬಂದಾಗ ಬರ್ತಾರೆ ಅಧಿಕಾರಿಯವರು, ನೋಡ್ತಾರೆ, ಹೋಗ್ತಾರೆ. ಅದು ಪರಿಹಾರವ? ನಾನು ಕೇಳುವುದು, ಅದರಿಂದ ಪರಿಹಾರ ಆಗ್ತದಾ ಸಮಸ್ಯೆಗಳು? ಇದಕ್ಕೆ ಒಂದು ಅವರು ಪರಿಹಾರ ಕೊಡುವವರೆಗೆ ಉಂಟಲ್ಲ, ನಾವಿಲ್ಲಿ ವಿರಮಿಸುವುದಿಲ್ಲ. ಯಾಕಂತ ಹೇಳಿದರೆ ಇದೊಂದು ಕುಗ್ರಾಮ. ನಮಗೆ ಏರ್ಪೋರ್ಟು ಇಂಟರ್ನ್ಯಾಷನಲ್ ಇದೆ ಅಂತ ಅಷ್ಟೇ ಹೆಮ್ಮೆ ವಿನಃ ಏರ್ಪೋರ್ಟಿನಿಂದ ನಮಗೇನು ಲಾಭ ಇಲ್ಲ. ನಮ್ಮ ಗ್ರಾಮದ ಜನರಿಗೆ ತೊಂದರೆನೇ ನೋಡಿ. ಅಲ್ಲಿಂದ ನೀರು ಇಳಿದು ಅಲ್ಲಿ ಕೆಲವು ಮನೆಗಳು ಜಲವೃತ ಆಗಿದೆ, ಬಾವಿ ಹೋಗಿದೆ. ಯಾರಾದರೂ ಬಂದು ನೋಡಿದಾರಾ? ಪ್ರತಿ ವರ್ಷವೂ ಪಂಚಾಯತಿನ ಸ್ಪಂದನೆ ಬಿಟ್ಟು ಬೇರೆ ಯಾರಾದರೂ ಇವರು ಏರ್ಪೋರ್ಟ್ನವರು ಏನಾದರೂ ವ್ಯವಸ್ಥೆ ಮಾಡಿದಾರಾ? ಇಲ್ಲಿ ಉಣಿಲೆ ಹತ್ತಿರ ಏರ್ಪೋರ್ಟ್ ಇದ್ದು ಅದಾನಿ ಅವರ ಇದು ಬಂದ ಮೇಲೆ ಇಲ್ಲಿ ಕೆಲಸ ಆಗ್ತಾ ಉಂಟು, ಏನೋ ಒಂದು ಟವರ್ ಹಾಕುವಂಥದ್ದು. ಅಲ್ಲಿ ನೋಡಿ ಇವತ್ತು ಬೀಳ್ತದೆ ನಾಳೆ ಬೀಳ್ತದೆ ಅಂತ ಆಗ್ತದೆ. ಅಲ್ಲಿ ಕೆಲವು ಮನೆಗಳು ದ್ವೀಪದ ಹಾಗೆ ಆಗಿದೆ. ಮನೆಗೆ ಹೋಗಲಿಕ್ಕೆ ದಾರಿನೇ ಇಲ್ಲ, ದಾರಿ ಸಹ ಕಟ್ ಮಾಡಿ ಹಾಕಿದ್ದಾರೆ. ಕುಡಿಯುವ ನೀರಿದ್ದೊಂದು ಬಾವಿ ಇತ್ತು, ಅದನ್ನು ಸಹ ಇವರು ಫಿಲ್ ಮಾಡಿ ಹಾಕಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಸಹ ಇಲ್ಲ. ಅಲ್ಲಿ ಕೆಲವು ಮನೆಗಳು ಕೃಷಿಕರ ಮನೆ ಇರುವುದು, ಎಲ್ಲ ಮನೆಗಳು ದಿಗ್ಬಂಧನದಲ್ಲಿ ಇದೆ. ನಾನು ಹೇಳೋದು, ದಯವಿಟ್ಟು ನಮ್ಮ ಅದಾನಿ ಯಾರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವರು ನಮಗೆ ಗಮನ ಕೊಡದಿದ್ರು ಪರವಾಗಿಲ್ಲ. ಜಿಲ್ಲಾಡಳಿತ ಏನು ಮಾಡ್ತಾ ಉಂಟು, DC ಅವರು ಏನು ಮಾಡ್ತಾ ಇದ್ದಾರೆ? ವರ್ಷಕ್ಕೊಮ್ಮೆ ನೆರೆ ಬಂದಾಗ ಇಲ್ಲಿ ಬಂದು ನೋಡಿ ಹೋಗುವುದಲ್ಲ, ಅದು ಪರಿಹಾರ ಅಲ್ಲ. ನಮಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು. ಇಲ್ಲಿ ಪ್ರತಿ ವರ್ಷ ಜನರು ಮಳೆ ಬರುವಾಗ ಹೆದರಿಕೆಯಲ್ಲಿ ಜೀವನ ತೆಗೆಯುವಂಥ ಪರಿಸ್ಥಿತಿ ಒದಗಿದೆ. ಯಾರು ಉತ್ತರ ಕೊಡೋದು ಇದಕ್ಕೆ? ನೋಡಿ, ರಸ್ತೆಗಳು ಕಟ್ಟಾಗಿದೆ. ಇನ್ನು ಒಂದು ಸಂಜೆಯವರೆಗೆ ಹೀಗೇನೆ ಮಳೆ ಬಂದರೆ ಕೆಲವು ರಸ್ತೆಗಳು ಕಟ್ಟಾಗ್ತದೆ. ಈ ರಸ್ತೆ ಅದ್ಯಪಾಡಿಗೆ ಕನೆಕ್ಟ್ ರಸ್ತೆ, ಇಲ್ಲಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ಆಗ್ತದೆ. ಈಗ ಜನರಿಗೆ ತೊಂದರೆ ಆಗಿದೆ ಒಂದು, ಇದು ಏರ್ಪೋರ್ಟಿಗೆ ಸಹ ತೊಂದರೆ. ಅವರಿಗೆ ತಿಳಿದಿರಬೇಕು, ಈ ಗುಡ್ಡ ಜರಿದ್ರೆ ರನ್ವೇ ಬಂದು ಕೆಳಗಿರ್ತದೆ, ಅದು ತಿಳಿದಿರಬೇಕು. ಯಾವುದೇ ಒಂದು ವ್ಯವಸ್ಥೆಗೆ ಸ್ಪಂದನೆ ಇಲ್ಲದಿದ್ದರೆ ಜನರೇ ಹೇಳ್ಬೇಕಾಗ್ತದೆ. ಇಲ್ಲಿಂದ ಏನು ಏರ್ಪೋರ್ಟಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮದು ಪಂಚಾಯತಿದ್ದು ಅದೇ ಕಾರ್ಯಕ್ರಮ. ಏನು, ಏರ್ಪೋರ್ಟಿಗೆ ಮುತ್ತಿಗೆ ಆಗುವಂಥದ್ದು. ಏರ್ಪೋರ್ಟಿನ ಗೇಟಿನ ಎದುರಲ್ಲಿ ಹೋಗಿ ಕೂತ್ಕೊಳ್ಳೋದು. ನಾವು ಯಾರು, ನಮ್ಮ ಪಂಚಾಯತಿಗೆ ನಮ್ಮ ಸ್ಪಂದನ ಇಲ್ಲದಿದ್ದರೆ, ನಾವು ಇಷ್ಟು ಒಂದು ಸ್ಥಳೀಯ ಪ್ರತಿನಿಧಿಗಳು ಇಷ್ಟು ಬೊಬ್ಬೆ ಹಾಕಿದ್ರು ನಮಗೆ ಸ್ಪಂದನ ಕೊಡದೇ ಇದ್ದಲ್ಲಿ, ಈಗ ನಾವು ಸಾರ್ವಜನಿಕರನ್ನು ಸೇರಿಸಿಕೊಂಡು ಅಲ್ಲಿ ಗೇಟಿನ ಹತ್ತಿರ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಅಷ್ಟೇ, ಬೇರೆ ಏನಿಲ್ಲ. ಕಡಿಮೆಯಿಂದ 3-4 ವರ್ಷದಿಂದ, ಅದಕ್ಕಿಂತ ಮೊದಲು ಸಣ್ಣ ಸಣ್ಣ ತೊಂದರೆ ಆಗ್ತಾ ಇತ್ತು. ಈಗ 3-4 ವರ್ಷದಿಂದ ನಿರಂತರ ದೊಡ್ಡ ದೊಡ್ಡ ಅನಾಹುತಗಳು ಆಗ್ತಾ ಉಂಟು. ನೀವು ಇದೇ ರೋಡಲ್ಲಿ ಮುಂದೆ ಹೋಗಿ, ಅಲ್ಲಿ ಏರ್ಪೋರ್ಟಿಗಿಂತ ಎಂಟ್ರೆನ್ಸಿಗೆ ನಾವು ಮರವರಿಗೆ ಹೋಗುವಾಗ ಇಲ್ಲಿ ಸಣ್ಣದೊಂದು ಮೇಲಿಂದ ನೀರು ಹೋಗಲಿಕ್ಕೆ ಒಂದು
ಸಣ್ಣದೊಂದು ಮೋರಿ ಕಟ್ಟಿದ್ದಾರೆ. ಇಷ್ಟು ದೊಡ್ಡ ರನ್ವೇಯ ನೀರು ಎಲ್ಲಿ ಹೋಗ್ಬೇಕು? ಒಂದು ತಂತ್ರಜ್ಞಾನ ಗೊತ್ತಿಲ್ಲದ ಅವ ಇಂಜಿನಿಯರ್ ಯಾರ್ರಿ? ಅವ ಇಂಜಿನಿಯರ್ ಯಾರು ಅಂತ ಕೇಳುದು ನಾನು. ಇಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುವಾಗ ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು ಅಂತ ಅವರಿಗೆ ಗೊತ್ತಿಲ್ವಾ? ಇಲ್ಲಿ ಜನರಿಗೆ ಸಮಸ್ಯೆ ಮಾಡಿ ಇಂಥ ಏರ್ಪೋರ್ಟ್ ನಮಗೆ ಬೇಕಾ? ಇಷ್ಟೇ ಕೇಳುದು. ಜನರಿಗೆ ತೊಂದರೆ ಮಾಡಿ ಇಂಥ ಏರ್ಪೋರ್ಟ್ಗಳು ನಮಗೆ ಬೇಕಾ? ನಾನು ವಿಜಯ ಸುವರ್ಣ ಅಂತ, ಕಂದಾವರ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಈ ಏರಿಯಾದ ಸದಸ್ಯರು ನಾನು. ಬಹುಶಃ ವಿಜಯ ಸುವರ್ಣ ಅವರು ಚೆನ್ನಾಗಿ ಮಾತಾಡಿದ್ದಾರೆ. ಅವರು ಅಂದರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲದರ ಜೊತೆಗೆ ಅವರ ಹಕ್ಕುಗಳನ್ನು ಅವರು ಕೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಅಲ್ಲ, ಅವರು ಮಾತಾಡಿದ್ರಲ್ಲಿ 100ಕ್ಕೆ 100 ಸತ್ಯ ಇದೆ. ಏರ್ಪೋರ್ಟ್ನ ರನ್ವೇ ವಿಚಾರವಾಗಿ ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಅಲ್ಲಿ ಯಾಕೆ ನೀರು ಹರಿದು ಬರ್ತಾ ಇದೆ, ಯಾಕೆ ಆ ಭಾಗದಲ್ಲಿ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಅದ್ಯಾಪಾಡಿಯ ಜನರು ಇಂತಹ ಪರಿಸ್ಥಿತಿಯನ್ನು, ಇಂತಹ ಸಂಕಷ್ಟದ ವಾತಾವರಣವನ್ನು ಅವರು ಎದುರಿಸ್ತಾ ಇದ್ದಾರೆ ಅನ್ನೋಂಥದ್ದನ್ನು ಅವರು ಚೆನ್ನಾಗಿ ಹೇಳಿದರು. ಆದರೆ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಮಾತ್ರ ಇಂತಹ ಸಮಸ್ಯೆಗಳು ನಮ್ಗಳಿಗೆ ಅಲರ್ಟ್ ಆಗುತ್ತೆ, ಗೊತ್ತಾಗುತ್ತೆ. ಮಳೆ ಬಂದಾಗ ನಾವುಗಳು ಮಾತ್ರ ಮಾತಾಡ್ತೀವಿ, ಮಳೆ ಬಂದಾಗ ಮಾತ್ರ ಆ ಭಾಗದ ಜನರು ಈ ರೀತಿ ಆಕ್ರೋಶಿತರಾಗ್ತಾರೆ. ಮಳೆ ನಿಂತಾದ್ಮೇಲೆ ನಾರ್ಮಲ್ ಪರಿಸ್ಥಿತಿಗೆ ಬಂದಾಗ ಯಾರೊಬ್ಬರು ಕೂಡ ಈ ಬಗ್ಗೆ ಮಾತಾಡಲ್ಲ. ಇದೇ ಆಗ್ತಾ ಇರುವಂತಹ ಸಮಸ್ಯೆ. ಮಳೆ ನಿಂತಾದ್ಮೇಲೆ ಆ ಸಂದರ್ಭ ಇನ್ನು ಮುಂದಿನ ವರ್ಷ ಇಂತಹ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಾವುಗಳು ಅಧಿಕಾರಿಗಳ ಹಿಂದೆ ಬಿದ್ದರೆ, ಜನಪ್ರತಿನಿಧಿಗಳ ಹಿಂದೆ ಬಿದ್ದರೆ, ಜನಪ್ರತಿನಿಧಿಗಳಿಗೆ ನಮ್ಮ ಈ ಸಮಸ್ಯೆನ ತಾವುಗಳು ಸಾಲ್ವ್ ಮಾಡಿ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಬಿದ್ದರೆ 100% ಆಗಿ ತಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಅದನ್ನು ಬಿಟ್ಟರೆ ಈ ರೀತಿ ಮಳೆ ಬಂದಾಗ ಮಾತ್ರ ನಾವು ಈ ರೀತಿ ಬೊಬ್ಬೆ ಹೊಡೆದ್ರೆ, ಮಳೆ ಬಂದಾಗ ಮಾತ್ರ ನಾವುಗಳು ಈ ರೀತಿ ಆಕ್ರೋಶಿತರಾಗ್ತೇವೆ. ಆದರೆ ಅವರು ಹೇಳಿದಾಗೇ ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. MLAಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಬಿಟ್ಟರೆ ಯಾವುದೇ ರೀತಿಯ ಸೊಲ್ಯೂಷನ್ ಇಂತಹ ಸಮಸ್ಯೆಗಳಿಗೆ ಸಿಗಲ್ಲ. ಎಲ್ಲಿ ತನಕ ನಾವುಗಳು ನಿತ್ಯ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಒಂದು ವಿಚಾರದ ಬಗ್ಗೆ, ಪ್ರಾಬ್ಲಮ್ ಬಗ್ಗೆ ಸೊಲ್ಯೂಷನನ್ನು ಹುಡುಕ್ಲಿಕ್ಕೆ ಹೋಗ್ತೀವಿ, ಆವಾಗ ಮಾತ್ರ ಆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗುತ್ತೆ. ಇಲ್ಲದಿದ್ದರೆ ಈ ರೀತಿಯ ಆಕ್ರೋಶ ಮಳೆ ಬಂದಾಗ ಮಾತ್ರ, ತದನಂತರ ಎಲ್ಲವೂ ಕೂಡ ಕಾಮ್ ಡೌನ್ ಆಗುತ್ತೆ. ಅದು ಆಗಬಾರ್ದು. ಹಾಗಿದ್ದಾಗ ಟೆಂಪ್ರರಿ ಸೊಲ್ಯೂಷನ್ ಮಾತ್ರ ಸಿಗುತ್ತೆ, ಪರ್ಮನೆಂಟ್ ಸೊಲ್ಯೂಷನ್ ಸಿಗಲ್ಲ. ಇದು ಅದ್ಯಾಪಾಡಿಯ ಜನರು ಪಾಪ ಮಾತ್ರ ಬಹಳಷ್ಟು ಕಷ್ಟವನ್ನು, ಸಂಕಷ್ಟವನ್ನು ಆ ಭಾಗದ ಜನರು ಅನುಭವಿಸ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಮಂಗಳೂರಿನ ಕದ್ರಿ ಕೈಬಟ್ಟಲ್ನಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ. ಮಳೆಗೆ ಮನೆ ಮೇಲೆ ಕುಸಿದಂತಹ ಗುಡ್ಡ, ಜೊತೆಗೆ ಮನೆಯ ಒಳಗಡೆ ಆಗಿರುವಂತಹ ಒಂದು ಆಸ್ತಿ ಪಾಸ್ತಿ ನಷ್ಟ. ದೇವರು ದೊಡ್ಡವನು, ಬಹುಶಃ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗಿಲ್ಲ. ಅದರಲ್ಲೂ ಕೂಡ ಅವರ ಕಿಚನ್ ಅಂದರೆ ಅಡುಗೆ ಕೋಣೆ ಇದೆಯಲ್ವಾ, ಅದು ಗುಡ್ಡ ಕುಸಿದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಆದರೆ ಆ ಸಂದರ್ಭ ಮನೆಯಲ್ಲಿ ಇದ್ದರೂ ಎಲ್ಲರೂ ಕೂಡ, ಆದರೆ ಏನೂ ಆಗಿಲ್ಲ. ದೇವರು ದೊಡ್ಡವನಂತ ಅದಕ್ಕೆ ಹೇಳುವಂಥದ್ದು. ಯಾರಿಗೂ ಕೂಡ ಏನಾಗಿಲ್ಲ. ಇದು ಅವರ ಅಡುಗೆ ಕೋಣೆ ಸಂಪೂರ್ಣವಾಗಿ ಯಾವ ರೀತಿ ಗುಡ್ಡ ಕುಸಿದು ನಷ್ಟ ಉಂಟಾಗಿದೆ, ಡ್ಯಾಮೇಜ್ ಆಗಿದೆ, ತಾವು ಗಮನಿಸ್ತಾ ಇದ್ದೀರಿ. ಇದು ಕದ್ರಿ ಕೈಬಟ್ಟಲ್ನಲ್ಲಿ ನಡೆದಿರುವಂತಹ ದುರ್ಘಟನೆ. ಇನ್ನೊಂದೆಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಪರಮ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರ. ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳ ಆಗಿದೆ. ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಇದು ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಯಾವ ರೀತಿ ಹೆಚ್ಚಳವಾಗಿದೆ ಅಂತ ತಾವು ಗಮನಿಸ್ತಾ ಇದ್ದೀರಿ. ನದಿಯ ನೀರು ಉಕ್ಕಿ ಹರಿತಾ ಇದೆ. ಇದು ಧರ್ಮಸ್ಥಳದ ಸ್ನಾನಘಟ್ಟದ ದೃಶ್ಯಾವಳಿ.
ಇದು ಧರ್ಮಸ್ಥಳದ ಸ್ನಾನಘಟ್ಟದ ದೃಶ್ಯಾವಳಿ. ನೇತ್ರಾವತಿ ನದಿ ಅದರ ಹರಿವು ಹೆಚ್ಚಾಗಿದೆ. ನೇತ್ರಾವತಿ ನದಿ ನೀರು ಹರಿತಾ ಇದೆ. ಇದು ಧರ್ಮಸ್ಥಳದಿಂದ ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ. ಸೊ ಹೀಗೆ ಬಹಳಷ್ಟು ಕಡೆಗಳಲ್ಲಿ ಮಳೆಯ ನೀರಿನಿಂದಾಗಿ ಮಳೆಯ ಒಂದು ಕೃತಕ ನೆರೆ ಸೃಷ್ಟಿಯಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಬಹಳಷ್ಟು ಕಡೆಗಳಲ್ಲಿ ಆಗಿದೆ. ನಗರ ಪ್ರದೇಶಗಳಲ್ಲಿ ಹೇಳೋಕ್ಕಿಲ್ಲ ಕೇಳೋರಿಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆ ಇದ್ರೂ ಒಂದು 2 ಅಂತಸ್ತಿನ 3 ಅಂತಸ್ತಿನ ಮನೆ ಕಟ್ಟಿದರೂ ಕೂಡ ಈ ಮಳೆಗಾಲದಲ್ಲಿ ಆ ಮನೆಯೊಳಗೆ ಕುಳಿತು ನೆಮ್ಮದಿಯಿಂದ ನಿದ್ರೆ ಮಾಡುವಂತಹ ಪರಿಸ್ಥಿತಿ ಇಲ್ಲ. ಬೇರೆ ಕಡೆಗೆ ಸ್ಥಳಾಂತರ ಆಗಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಮನುಷ್ಯನ ಸ್ವಾರ್ಥದಿಂದ ನಾವುಗಳು ಆಗಲೇ ಹೇಳಿದ ಗದ್ದೆಗಳನ್ನು ನಾವು ಫಿಲ್ ಮಾಡಿ ಅಲ್ಲಿ ಲೇಔಟ್ಗಳನ್ನು ಮಾಡಿ ಅಲ್ಲೇ ಐಷಾರಾಮಿ ಮನೆಗಳನ್ನು ಕಟ್ಟಿಕೊಂಡು ನಾವು ಬದುಕ್ತೀವಿ, ವಾಸಿಸ್ತೀವಿ. ಆದರೆ ಮಳೆಗಾಲದಲ್ಲಿ ಬರುವಂತಹ ಈ ಮಳೆಯ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ಅಲ್ಲಿ ಗಿಡಗಳು ಮರಗಳು ಮೊದಲೇ ಇಲ್ಲ. ಯಾಕಂದರೆ ಕಾಂಕ್ರೀಟ್ ಕಾಡುಗಳಾಗಿದೆ. ಎಲ್ಲಿ ನೋಡಿದರೂ ಕೂಡ ಡೆವಲಪ್ಮೆಂಟ್ ಅನ್ನುವಂಥ ವಿಚಾರದಲ್ಲಿ ಕಾಂಕ್ರೀಟ್ ಕಾಡು ನಿರ್ಮಾಣ ಆಗಿದೆ. ಇಂಟರ್ಲಾಕ್ಗಳು, ಕಾಂಕ್ರೀಟ್ನ ರೋಡ್ಗಳು, ನೀರು ಹರಿದು ಹೋಗಲಿಕ್ಕೆ ಸರಿಯಾಗಿರುವಂತಹ ಸ್ಥಳ ಇಲ್ಲ. ಜೊತೆಗೆ ಮಣ್ಣು, ನೀರನ್ನು ಹಿಡಿದಿಟ್ಟುಕೊಳ್ಬೇಕು ಅಂತ ಬಂದಾಗ ಅಲ್ಲಿ ಮಣ್ಣು ಇಲ್ಲ. ಜೊತೆಗೆ ಈ ಗಿಡ ಮರಗಳಂತೂ ಇಲ್ಲವೇ ಇಲ್ಲ, ಎಲ್ಲವೂ ಕೂಡ ತೆಗೆದು ಹಾಕಿದ್ದಾರೆ. ನಾವು ಮೊನ್ನೆ ತಾನೇ ನಾವು ನೋಡಿದಾಗ ಆಗಿರುವಂತಹ ಕೆಲವು ಘಟನೆಗಳು, ಗುಡ್ಡ ಜರಿದು ಅಲ್ಲಿ ಸಾವು ನೋವುಗಳು ಸಂಭವಿಸಿರುವಂತಹ ಘಟನೆಗಳನ್ನು ನಾವು ಗಮನಿಸ್ತೀವಿ. ಅಲ್ಲೂ ಕೂಡ ಇದೇ ರೀತಿ ರಸ್ತೆ ನಿರ್ಮಾಣ ಮಾಡಬೇಕು, ಆಧುನೀಕರಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಮೇಲ್ಭಾಗದಲ್ಲಿದ್ದಂತಹ ಕಾಡಿನಲ್ಲಿ ಬಂದಂತಹ ಮಳೆಯ ನೀರು ಹರಿದು ಹೋಗಲಿಕ್ಕೆ ಸರಿಯಾಗಿರುವಂತಹ ಜಾಗ ಇಲ್ಲದೆ ಆ ಗುಡ್ಡ ಮೃದುವಾಗಿ ತದನಂತರ ಮನೆಯ ಮೇಲೆ ಬಿದ್ದಿರುವಂಥದ್ದು. ಇಲ್ಲೂ ಕೂಡ ಕದ್ರಿಯಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿರುವಂಥದ್ದು. ಆದರೆ ದೇವರು ದೊಡ್ಡವನು, ಯಾವುದೇ ರೀತಿಯ ಪ್ರಾಣ ಹಾನಿ ಸಂಭವಿಸಿಲ್ಲ. ಆದರೆ ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಕೃಷಿ ಭೂಮಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸೊ ಹಾಗಿದ್ದಾಗ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇಂತಹ ದೃಶ್ಯಾವಳಿಗಳು ಸರ್ವೇ ಸಾಮಾನ್ಯ. ಆದರೆ ಇದಕ್ಕೆ ಕೊನೆ ಯಾವಾಗ ಅನ್ನೋದು ಗೊತ್ತಿಲ್ಲ. ಯಾವಾಗ ಕೊನೆ ಆಗುತ್ತೆ ಅಂತ ಬಂದಾಗ ಮನುಷ್ಯನ ಸ್ವಾರ್ಥ ಕಡಿಮೆ ಆದಾಗ ಮಾತ್ರ. ಈ ಹಿಂದೆಯೂ ಕೂಡ ಇಂಥ ಮಳೆ ಬರಲಿಲ್ವಾ, ಅಥವಾ ಈ ಬಾರಿ ಮಾತ್ರ ಇಂಥ ಮಳೆ ಅಂತ ಬಂದಾಗ ಇಲ್ಲ, ಈ ಹಿಂದೆಯೂ ಕೂಡ ಇದಕ್ಕಿಂತ ಜೋರಾಗಿ ಮಳೆ ಬರ್ತಾ ಇತ್ತು. ಆದರೆ ನಮಗೆ ಆ ಕೃತಕ ನೆರೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ. ಮಳೆಯ ನೀರು ಹರಿದು ಹೋಗಲಿಕ್ಕೆ ಸರಿಯಾಗಿರುವಂತಹ ಜಾಗ ಇತ್ತು, ದಾರಿ ಇತ್ತು, ಹರಿದು ನದಿಗೆ ಸೇರ್ತಾ ಇತ್ತು, ಸಾಗರವನ್ನು ಸಮುದ್ರವನ್ನು ಸೇರ್ತಾ ಇತ್ತು. ಜೊತೆಗೆ ಗಿಡ ಮರಗಳು ಕೂಡ, ಆ ಮಣ್ಣು ಕೂಡ ಆ ನೀರನ್ನು ಹಿಡಿದಿಟ್ಟುಕೊಳ್ತಾ ಇತ್ತು. ಆದರೆ ಇದೀಗ ಯಾವುದೂ ಇಲ್ಲ, ನೇರವಾಗಿ ಹರಿದುಕೊಂಡು ಬರುತ್ತೆ. ಸೊ ಹಾಗಿದ್ದಾಗ ಕೃತಕ ನೆರೆ ಸೃಷ್ಟಿಯಾಗುತ್ತೆ. ಹಾಗಿದ್ದಾಗ ಜನಜೀವನ ಈ ರೀತಿ ಅಸ್ತವ್ಯಸ್ತವಾಗುತ್ತೆ ಅಂತ ಹೇಳ್ತಾ, ಜೊತೆಗೆ ಇವೆಲ್ಲದರ ಜೊತೆಗೆ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿಯಲ್ಲಿ, ಕರಾವಳಿ ಭಾಗದಲ್ಲಿ. ಸೊ ಹಾಗಿದ್ದಾಗ ಬಿ ಅಲರ್ಟ್, ಬಿ ಅವೇರ್ ಅಂತ ಹೇಳ್ತಾ ನದಿ ತೀರದ ಜನರು ಸ್ವಲ್ಪ ಅಲರ್ಟ್ ಆಗಿರಿ. ಇವೆಲ್ಲದರ ಜೊತೆಗೆ ತಮ್ಮ ಮಕ್ಕಳಿಗೆ ಶಾಲೆಗೆ ರಜೆ ಕೊಟ್ಟರೆ ಆ ಮಕ್ಕಳ ಒಂದು ಜಾಗರೂಕತೆಯಿಂದ ಕೂಡ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 24/7.